ನಮಸ್ಕಾರ. ಸರ್ವರಿಗೂ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕಾಗಿ ಸಹಸ್ರಮಾನಗಳ ಹಿಂದೆ ಅದ್ಭುತವಾದಂತಹ ಒಂದು ಶಾಸ್ತ್ರವನ್ನು ನಮ್ಮ ದೇಶ ಜಗತ್ತಿಗೆ ಪರಿಚಯಿಸಿತು. ಅದೇ ಆಯುರ್ವೇದ ಶಾಸ್ತ್ರ. ಇವತ್ತಿಗೂ ಕೂಡ ಸಹಸ್ರ ವರ್ಷಗಳ ಬಳಿಕ ಕೂಡ ಇವತ್ತು ಅದೇ ಪ್ರಸ್ತುತಿಯನ್ನು ಉಳಿಸಿಕೊಂಡಿದೆ ನಮ್ಮ ಹೆಮ್ಮೆಯ ಆಯುರ್ವೇದ. ಈ ಆಯುರ್ವೇದ ಶಾಸ್ತ್ರದ ಪರಿಚಯದ ಜೊತೆಗೆ ನಿಮ್ಮ ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ನಮ್ಮ ಟಿವಿಯ ಸಾಪ್ತಾಹಿಕ ಪ್ರಸ್ತುತಿ ನಮ್ಮ ಆಯುರ್ವೇದಕ್ಕೆ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಎಂದಿನಂತೆ ನಿಮ್ಮೆಲ್ಲರ ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಕ್ಕಾಗಿ ಮೈತ್ರೇಯಿ ಆಯುರಾಶ್ರಮದ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕರೇ, ಕರೆ ಮಾಡಬಹುದು 63 62 39 40 10 ಈ ನೇರ ಪ್ರಸಾರದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಡಿ. ಇವತ್ತು ನಾವು ವಿಶೇಷವಾಗಿ ಆಯ್ಕೆ ಮಾಡಿರುವಂತಹ ವಿಚಾರ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಳೆಗಾಲ ನಡೀತಾ ಇದೆ. ಅಲ್ಲಲ್ಲಿ ಭಾಳ ಬಿರುಸಾದಂತಹ ಮಳೆ ಕೂಡ ಸುರಿಯುತ್ತಾ ಇದೆ. ಈ ಮಳೆಗಾಲದಲ್ಲಿ ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು, ಯಾವ ಎಲ್ಲ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಎದುರಾಗ್ತದೆ, ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೇವೆ. ಅದರ ಮಧ್ಯೆ ನಿಮ್ಮ ಯಾವುದೇ ಆರೋಗ್ಯ ಸಂಬಂಧಿ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೇಳಬಹುದು. ನವೀನ್ ಜಿ ನಮಸ್ಕಾರ. ಎಲ್ಲ ಸ್ನೇಹಿತರು, ಬಂಧು ಬಾಂಧವರು, ವೀಕ್ಷಕರಿಗೆ ನಮಸ್ಕಾರ. ತುಂಬ ಸಮಯದ ಒಂದು ಮಧ್ಯದ ನಾವು ಒಂದು ಗ್ಯಾಪ್ ತಗೊಂಡೆ. ಖಂಡಿತ ಕಾರ್ಯಬಾಹುಲ್ಯ, ಕೆಲವು ಅಧ್ಯಾತ್ಮ ಮತ್ತು ಆರೋಗ್ಯವನ್ನು ಜೋಡ್ಕೊಂಡು ಉತ್ತರ ಭಾರತ ಮತ್ತು ನಮ್ಮ ದಕ್ಷಿಣವನ್ನು ಸೇರಿಕೊಂಡು ಹೋಗುವಂಥದ್ದು ಒಂದು ಅದ್ಭುತವಾದ ಕೆಲಸ ದೇವರು ಮಾಡಿಸ್ತಾ ಇದ್ರು. ಖಂಡಿತ. ಅದಕ್ಕೋಸ್ಕರ ಸ್ವಲ್ಪ ಇನ್ನು ನಾವು ಇದು ಒಂದು ನಿರಂತರವಾಗಿ ಮುಂದೆ ತಗೊಂಡು ಹೋಗ್ಬೇಕು. ಪ್ರತಿ ಶುಕ್ರವಾರ ಕಾರ್ಯಕ್ರಮ ಎಂದಿನಂತೆ ಈ ಹಿಂದಿನಂತೆ ಮುಂದುವರಿಯುತ್ತದೆ ಅನ್ನುವಂಥ ಒಂದು ಆಶ್ವಾಸನೆಯನ್ನ ವಿಶ್ವಾಸದಿಂದ ಹೇಳುತ್ತಾ ಹೇಳಿ, ಮಳೆಗಾಲದಲ್ಲಿ ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು? ಮಳೆಗಾಲದಲ್ಲಿ ಸ್ನೇಹಿತರೆ, ಇಡೀ ನೋಡಿ ನಮ್ಮ ಭಾರತದ ವಿಶೇಷ ಅಂತ ಹೇಳಿದ್ರೆ, ಪ್ರತಿಯೊಂದು ಋತುಗಳಲ್ಲಿ ನಮ್ಮ ಬಾಡಿದು, ನಮ್ಮ ದೇಹದ ಮೇಲೆ ಏನು ಪರಿಣಾಮಗಳು ಬಿಡುತ್ತದೆ ಅದರದ ಬಗ್ಗೆ ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿದ್ದಾರೆ. ವರ್ಷಾ ಋತುವಲ್ಲಿ ಆಚಾರ್ಯ ಹೇಳ್ತಾರೆ, ಸ್ನೇಹಿತರೆ ಕೇಳಿ, ವರ್ಷಾಸು ನವೀನ್ ಜಿ, ವರ್ಷಾಸು ಪ್ರಬಲೋ ವಾಯು ಭಯಂಕರ ಪ್ರಬಲ ಆಗತ್ತೆ. ಅದಕ್ಕೋಸ್ಕರ ನೋಡಿ, ಎಲ್ಲ ಯಾರಿಗೆ ಗಂಟುಗಳಲ್ಲಿ ನೋವಿರುತ್ತಲ್ಲ, ಅದು ಜಾಸ್ತಿ ಈ ಸಮಯದಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗುತ್ತೆ, ಜೋರಾಗಿ ಬಿಡುತ್ತೆ. ತಸ್ಮಾನ್ ಇಷ್ಟಾದಯಸ್ತ್ರಯ ಆಚಾರ್ಯ ಹೇಳ್ತಾ ಇದ್ದಾರೆ, ಈ ಒಂದು ಸಮಯದಲ್ಲಿ ಇಷ್ಟಾತ್ರಯ, ಇಷ್ಟ ಅಂತೆ ಜನರಿಗೆ ಇಷ್ಟ ಆಗುವಂಥದ್ದು 3 ವಸ್ತುಗಳು ಸೇವನೆ ಮಾಡಬೇಕು. ಏನು ಇಷ್ಟಗಳು? ಒಂದು ಮಧುರ, ಇನ್ನೊಂದು ಲವಣ, ಮೂರನೇ ಅಮ್ಲ, ಹುಳಿ, ಉಪ್ಪು ಮತ್ತೆ ಸಿಹಿ. ಇದನ್ನು ಸೇವನೆ ಆದಷ್ಟು ಮಾಡಬೇಕು. ಯಾಕೆಂದ್ರೆ ವಾಯುವನ್ನು ಸಂಶಮನ ಮಾಡಲಿಕ್ಕೆ ಮಧುರ ರಸ ಬೇಕು. ಮತ್ತೆ ಹುಳಿ, ಇದರಲ್ಲಿ ಉಷ್ಣಾಂಶ ಏನಿದೆ ಅದರಿಂದ ವಾಯು ಅಂಶ ನಿಶ್ಚಿತವಾಗಿ ಸಂಶಮನ ಆಗ್ತದೆ. ಸೊ ಇಷ್ಟಾದಯಸ್ತ್ರಯ ರಸಾಹ ಸೇವ್ಯ, ಈ 3 ರಸಗಳನ್ನು ಸೇವನೆ ಮಾಡಬೇಕು. ಅದಕ್ಕೋಸ್ಕರ ನೋಡಿ, ಈ ಟೈಮಲ್ಲಿ ಜನರು ಒಂದು ನಿಮ್ಮ ಗೋಳಿ ಬಜೆಗಳನ್ನು ಸೇವನೆ, ಅದರಲ್ಲಿ ಸ್ವಲ್ಪ ಹುಳಿ ಅಂಶದ ಸೇವನೆ, ಮತ್ತೆ ಕೆಲವೊಂದು ಸಿಹಿ ಸೇವನೆ ಆದಷ್ಟು ಜಾಸ್ತಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಯಾಕೆಂದ್ರೆ ವಾಯು ಪ್ರಕೋಪ ಆಗ್ತದೆ ಮಳೆಗಾಲದಲ್ಲಿ. ವಾಯುವನ್ನು ಗೆಲ್ಲಿಸಲಿಕ್ಕೆ ಔಷಧಿ ಬೇಡ, ಬರೀ ಆಯುರ್ವೇದ ಆಹಾರದಿಂದ ಸಹ ನೀವು ಅದನ್ನು ಗೆಲ್ಲಿಸಬಹುದು. ಆಚಾರ್ಯ ಹಾಗೆ ಹೇಳ್ತಾರೆ, ಪವನಸ್ಯ ಉಪಶಾಂತಯೇ, ನಿಮ್ಮ ಪವನ ಆದರೆ ವಾಯು ಶಾಂತಿ ಆಗ್ತದೆ. ವಾಯು ಶಾಂತಿ ಆದರೆ ಈ ಟೈಮಲ್ಲಿ ಜನರಿಗೆ ಒಂದು ಸ್ಕಿನ್ ತುಂಬ ಡ್ರೈ ಆಗ್ತದೆ, ಇನ್ನೊಂದು ಗಂಟುಗಳಲ್ಲಿ ತುಂಬ ವೇದನೆ, ನೋವು ಇರ್ತದೆ, ನೋವು ಸರಿಯಾಗ್ತದೆ, ಸ್ಕಿನ್ ಡ್ರೈ ಇರೋದಿಲ್ಲ. ಮತ್ತೆ ಕೆಲವರಿಗೆ ಯಾರಿಗೆ ತುಂಬ ಗಾಬರಿ ಆಗೋದು, ಟೆನ್ಷನ್ ಆಗೋದು, ಅದೆಲ್ಲ ಕಂಟ್ರೋಲ್ ಆಗ್ತದೆ. ಸೊ ಸ್ವಲ್ಪ ಫುಡ್ ವಿಷಯದಲ್ಲಿ ನಾವು ಆದಷ್ಟು ಕಂಟ್ರೋಲ್ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಮಳೆಗಾಲದಲ್ಲಿ ನಮ್ಮ ಬಾಡಿಯಲ್ಲಿ ನೀರಂಶ ಕ್ಲೀನ್ ಆರ್ದ್ರ ಅಲ್ವಾ, ಎಲ್ಲ ಕಡೆ ನೀರಂಶ ಇರ್ತದೆ. ಆವಾಗ ಏನಾಗ್ತದೆ, ಅದನ್ನು ನೀವು ಆದಷ್ಟು ನಮ್ಮಲ್ಲಿ ಕಾಳುಮೆಣಸು, ಹಿಪ್ಪಲಿ ಮತ್ತೆ ಶುಂಠಿಯದ ಪ್ರಯೋಗ ಈ ಸಮಯದಲ್ಲಿ ಜಾಸ್ತಿ ಹೇಳಿದ್ದಾರೆ. ಏನು ಸಾಧ್ಯ ಆದರೆ ನಾನು ಹೇಳೋದು ಸ್ನೇಹಿತರೆ, ನೀವೇನು ಮಾಡಬಹುದು, ಒಂದು ಅರ್ಧ ಲೀಟರ್ ನೀರಲ್ಲಿ ಒಂದು ಕಾಲು ಚಮಚೆ ಒಂದು ಹಿಪ್ಪಲಿ, 1/4 ಚಮಚೆ ಕಾಳುಮೆಣಸು, ಮತ್ತೆ ಅರ್ಧ ಚಮಚೆ
ಶುಂಠಿ ಪುಡಿ ಹಾಕಿ ಅದನ್ನು ಕುದಿಸಿ ಒಂದು 250 ml ಅಷ್ಟು ಉಡುವಾಗ ಸ್ವಲ್ಪ ಸ್ವಲ್ಪ ಕುಡಿಬೇಕು ಈ ನೀರನ್ನು. ಇದರಿಂದ ಏನಾಗ್ತದೆ, ಪುನಃ ನಮ್ಮ ಒಳಗಡೆ ಇರುವಂತದ್ದು ಅಗ್ನಿ ಪ್ರಜ್ವಲಿತ ಆಗ್ತದೆ, ಅಗ್ನಿ ಪ್ರಚೋದನ ಆಗತ್ತೆ. ಅಗ್ನಿ ಪ್ರಚೋದನ ಆದ ಕೂಡಲೇ ನಮ್ಮ ಒಳಗೆ ಏನೇನು ಕೆಟ್ಟಂಶಗಳಿದೆ ಅದೆಲ್ಲ ಜೀರ್ಣ ಆಗ್ತದೆ, ವಾಯು ಸಹ ಸರಿ ಆಗ್ತದೆ. ಸೊ ಇದು ಒಂದು ಟೈಮ್ ಇದೆ ಏನಿದೆ, ಇದರಲ್ಲಿ ಒಂದು ಸ್ವೇದನ ಅಂದ್ರೆ ಒಂದು ಬಾಷ್ಪದಲ್ಲಿ ಕುತ್ಕೊಳ್ಬೇಕು, ಬೆವರಬೇಕು. ಅದು ಉದ್ದೇಶ ಅದೇ ಉಂಟು. ಅದು ಬಾಷ್ಪದ ಒಂದು ನಮ್ಮ ಪಂಚಕರ್ಮದಲ್ಲಿ ಸ್ವೇದನದ ಒಂದು ಬಾಕ್ಸ್ ಇರ್ತದೆ, ಅದರೊಳಗೆ ದಶಮೂಲಗಿಡದ ಕಾಳೆಗಳನ್ನು ಎಲ್ಲ ನಾವು ಇಡ್ತೇವೆ. ಅದರಿಂದ ಅವರದ್ದು ಬಾಡಿಯಲ್ಲಿ ಅದರ ಪ್ರಭಾವದಿಂದ ಬಿಸಿ ಆಗ್ತದೆ ಮತ್ತು ಬೆವರ್ತದೆ. ಅದರಿಂದ ಎಲ್ಲ ಕೆಟ್ಟ ಅಂಶ ಹೊರಗೆ ಹೋಗ್ತದೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ, ಅತ್ಯಂತ ಸಾಮಾನ್ಯವಾಗಿ ಹೇಳುವುದಾದ್ರೆ ಮಳೆಗಾಲದಲ್ಲಿ ನನಗೂ ಆ ಸಮಸ್ಯೆ ಇದೆ. ಯಾಕೆಂದ್ರೆ ನಾನು ಕೃಷಿ ಬದುಕಿನಲ್ಲಿ ಹೌದು ಹೌದು ಹಾಗಾಗಿ ಕಾಲು ನಂಜು ತಿನ್ನೋದು ಅಂತ ಹೇಳ್ತೇವೆ ನಾವು. ಹೌದು, ಈ ಸಮಯದಲ್ಲಿ ಅರಿಶಿನ ಪುಡಿಯನ್ನು ನೀರಲ್ಲಿ ಹಾಕಿ ಅದರ ಒಳಗೆ ರಾತ್ರಿ ಮಲಗುದು ಮುಂಚೆ, ಏನ್ ದೊಡ್ಡ ವಿಷಯ ಅಂತ ಇಲ್ಲ, ಒಂದು ಸಣ್ಣ ಒಂದು ಪಾತ್ರೆ ಇರ್ತದೆ, ಅದರಲ್ಲಿ ಬಿಸಿನೀರು ಹಾಕೋದು, ಸ್ವಲ್ಪ ಅರಿಶಿನ ಪುಡಿ ಹಾಕೋದು, ಪಾದದ ಒಳಗೆ ಇಟ್ಟರೆ ಇಡೀ ರಾತ್ರಿ ಹೀಲಿಂಗ್ ಆಗ್ತದೆ. ನೋಡಿ, ತಮಿಳುನಾಡಲ್ಲಿ ಒಂದು ವಿಶೇಷ ಒಂದು ಗ್ರಾಮ ಇದೆ, ನಂಗೆ ಈಗ ನೆನಪಿಲ್ಲ, ಹೆಸರಾಗ್ತಾ ಇಲ್ಲ. ಅಲ್ಲಿ ಸ್ತ್ರೀಯರು, ಹೆಂಗಸರು ಮತ್ತೆ ಗಂಡಸರು ಕೃಷಿ ಕಡೆ ಹೋಗ್ತಾರೆ. ಅವರು ನಿತ್ಯ ಪ್ರತಿದಿನ ಸಂಜೆ ಬಂದ ಮೇಲೆ ಪಾದದಕ್ಕೆ ಅರಿಶಿನ ಹಚ್ಚೋದು. ಒಂದು ಪಾದ ದಾರಿ ಬರುವುದಿಲ್ಲ, ಕ್ರ್ಯಾಕ್ಸ್ ಬರುವುದಿಲ್ಲ. ನೀವು ಅರಿಶಿನ ಒಂದು ಅದ್ಭುತವಾದ ಔಷಧಿ ಆಕ್ಚುಲಿ, ವಿಶೇಷವಾಗಿ ಮಳೆಗಾಲದಲ್ಲಿ. ಬಹುಶಃ ಅದರ ಮಧ್ಯೆ ಇದಕ್ಕೆ ಸಂಬಂಧ ಇರದೇ ಇರಬಹುದಾದ್ರೆ ಇವತ್ತಿನ ದಿನದಲ್ಲಿ ಬಹಳ ಪ್ರಸ್ತುತ ಒಂದು ವಿಚಾರ ಹರಿದಾಡ್ತಾ ಇದೆ. ಅರಶಿನದ ಬಗ್ಗೆ ಹೆಚ್ಚು ಅಂದ್ರೆ ಅದನ್ನು ಹೆಚ್ಚು ಬಳಸಬಾರ್ದು, ಒಳಗೆ ಮನೆಯೊಳಗೆ ತಂದ್ರೆ ದುಷ್ಟಶಕ್ತಿಗಳು ಬರ್ತದೇನೋ ಯಾರೋ ಒಬ್ರು ಹೇಳಿದ್ದಾರೆ ಅಂತೆ. ಆದರೆ ಅರಿಶಿನ ದುಷ್ಟಶಕ್ತಿ ನೋಡಿ. ಈಗ ನೀವು ಯಾರು ಸಹ ನಮ್ಮಲ್ಲಿ, ನೀವು ಹೊಸ ಮನೆಗೆ ಯಾರ ನಿಮ್ಮ ಸ್ನೇಹಿತರು ಮನೆಗೆ ಹೋದ್ರೆ ಅವರು ಕುಂಕುಮ ಮತ್ತೆ ಅರಿಶಿನ ಹಚ್ಚೋದು. ಈಗ ಕುಂಕುಮ ಏನು, ಅದು ಸಹ ಅರಿಶಿನ ಆಕ್ಚುಲಿ. ಸುಣ್ಣ ಮಿಕ್ಸ್ ಮಾಡಿದ ಕೂಡಲೇ ಕುಂಕುಮ ಆಗುತ್ತೆ. ನಿಜವಾಗಿ ಅರಿಶಿನೆಯಲ್ಲಿ ಸ್ಕಿನ್ ಹೀಲಿಂಗ್ ಪ್ರಾಪರ್ಟಿ ಇದೆ. ನೀವು ಅವರು ಮುಖಕ್ಕೆ ಸ್ವಲ್ಪ ಹಚ್ಚಿದ್ರೆ ಅಷ್ಟೇ ಸಾಕು, ಇಫೆಕ್ಟ್ ಆಗ್ತದೆ, ಒಳ್ಳೆ ಇಂಪ್ರೂವ್ಮೆಂಟ್. ಈ ಹಿಂದೆ ಅದನ್ನು ಯಾರು ಹೇಳಲಿಲ್ಲ, ಅದು ಏನು ಕೆಟ್ಟ ಶಕ್ತಿಗಳನ್ನು ಆವಾಹನೆ ಮಾಡ್ತದೆ. ಇಲ್ಲ, ಯಾರು ಕೆಟ್ಟ ಶಕ್ತಿಯನ್ನು ದೂರ ಮಾಡುವ ಚಾಟನೆ ಮಾಡ್ತದೆ ಅಂತ ಹೇಳ್ಬೋದು. ಆವಾಹನೆ ನನಗೆ ಶಾಸ್ತ್ರದಲ್ಲಿ ಎಲ್ಲಿಯೂ ಸಿಗಲಿಲ್ಲ. ಅರಿಶಿನಕ್ಕಿಂತ ಒಳ್ಳೆ ಆಂಟಿ ವೈರಲ್. ಈಗ ನೀವು ವೈರಸ್ ಅನ್ನೇ ನೀವು ಕೆಟ್ಟ ಶಕ್ತಿ ಅಂತ ತಗೊಂಡ್ರೆ ಅದನ್ನು ಸಹ ಉಚ್ಚಾಟನೆ ಮಾಡಬಹುದು ಅಂತ ಹೇಳ್ಬೋದು, ಆವಾಹನೆ ಮಾಡಲಿಕ್ಕೆ ಇಲ್ಲ. ಅರಿಶಿನ ನಮ್ಮ ಸಂಪ್ರದಾಯದಲ್ಲಿ ಶುಭ ಒಂದು ವಸ್ತು, ಅದು ಸುವಸ್ತು, ಪರಮ ಶುಭ. ಆದರೆ ಒಂದು ಈಗಿನ ಕಾಲದಲ್ಲಿ ತುಂಬಾ ಅಡಲ್ಟ್ರೇಟೆಡ್ ಬರ್ತಾ ಇದೆ, ಖಂಡಿತ ಅದು ಸಮಸ್ಯೆ ಇರಬಹುದು, ಶುದ್ಧ ಇಲ್ಲ. ಸೊ ನಾನೆಂತ ಹೇಳುದು, ಅರಿಶಿನದು ನಿಜ ಅದು ಒಂದು ರೂಟ್ ತಂದು ಅದನ್ನೇ ಪುಡಿ ಮಾಡಿ ಉಪಯೋಗಿಸಿದ್ರೆ ಅದು ಉತ್ತಮ. ಮತ್ತೆ ಈ ಟೈಮಲ್ಲಿ ಸ್ವಲ್ಪ ವಾಯು ಜಾಸ್ತಿ ಇದರಿಂದಾಗಿ ಅರಿಶಿನ ಸೇವನೆ ಜಾಸ್ತಿ ಮಾಡಬೇಕು. ಸ್ವಲ್ಪ ಉಷ್ಣ ಅದು, ಅಂದ್ರೆ ಈ ಟೈಮಲ್ಲಿ ನಮ್ಮ ಬಾಡಿಗೆ ಉಷ್ಣ ಬೇಕು. ಇಲ್ಲ ಆದರೆ ಬಾಡಿಯಲ್ಲಿ ವಾಯು ಜಾಸ್ತಿಯಾಗಿ ಎಲ್ಲ ಗ್ಯಾಸ್ ಜಾಸ್ತಿ ಆಗ್ತದೆ, ನೋವುಗಳು ಇತ್ಯಾದಿ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಅದು ಬೇಕೇ ಅಂತ ನನ್ನ. ಅಂದರೆ ತಾವು ಹೇಳಿದ್ರೆ ಆ ಶಿಲೀಂಧ್ರ ಅಂದ್ರೆ ನಂಜು ತಿನ್ನೋದು ಫಂಗಲ್ ಇನ್ಫೆಕ್ಷನ್ 100% ಕ್ಯೂರ್ ಆಗ್ತದೆ, ಬೇರೆ ಎಂಥದ್ದು ಬೇಡ. ತ್ರಿಫಲಾ ಪುಡಿ 1 ಚಮಚ ತ್ರಿಫಲಾ ಪುಡಿ ಸಾಧಾರಣ ಅಷ್ಟು ಒಂದು ನೀರಿಗೆ ಹಾಕಿ, ಕುದಿಸಿದ ನೀರಿಗೆ ಅದನ್ನು ಇಟ್ಟು, ಅದನ್ನು ಆ ನೀರನ್ನು ಸ್ವಲ್ಪ ಹತ್ತಿಗೆ ಕಾಟನಿಗೆ ಹಾಕಿ ಅದನ್ನು ಹಚ್ಚಬೇಕು. ಒಂದು 15 ಮಿನಿಟ್ಸ್ ಬಿಡಬೇಕು. ಹಾಗೆ ಅದಾದ ಮೇಲೆ ಅರಿಶಿನ ಪುಡಿ ಹಚ್ಚಿ ಬಿಡಬೇಕು. ಇಲ್ಲದ ಅರಿಶಿನ ಪುಡಿ ನೀರಿಗೆ ಕಾಲಿಡಬೇಕು. ಎಷ್ಟು ಸಮಯ ಇಡಬೇಕು? 3 ದಿನ ಸಾಕು. ಆದರೆ ಇದು ಸಮಯ ದಿನಕ್ಕೆ ಒಂದು 10 ಮಿನಿಟ್ಸ್ ಮಲಗುವಾಗ ಟೈಮಲ್ಲಿ ಒಂದು 5 ನಿಮಿಷ ಕಾಲಿಟ್ಟರೆ ಸಾಕು, ಮಲಗಿದ್ರೆ ಸಾಕು. ಮತ್ತೆ ಅದನ್ನು ನೀವು ನೋಡಿ, ನೆಕ್ಸ್ಟ್ ಬೆಳಿಗ್ಗೆ ಒಂದು ಚೂರು ಸಹ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಇದ್ರೆ ನೀವು ಆಯುರ್ವೇದವನ್ನು ಬಿಟ್ಬಿಡಿ. ಅಷ್ಟು ಹೌದು, ಅಷ್ಟು ಒಳ್ಳೆ ಎಫೆಕ್ಟ್ ಇದೆ ಅರಿಶಿನ ಇದು. ಆದರೆ ಏನಂತ ಹೇಳಿದ್ರೆ, ಜನರು ಈಗಿನ ಸಮಯದಲ್ಲಿ ಸಮಸ್ಯೆ ಹಿಡಿದ್ರೆ ಸಿಂಪಲ್ ಸೊಲ್ಯೂಷನ್ ಯಾರಿಗೆ ಬೇಡ. ಖಂಡಿತ ಕಾಂಪ್ಲಿಕೇಟೆಡ್ ಇರಬೇಕು ಸೊಲ್ಯೂಷನ್. ಅದು ಕಾಂಪ್ಲಿಕೇಟ್ ಮಾಡಬಾರ್ದು. ವಿ ಶುಡ್ ಮೇಕ್ ಕಾಂಪ್ಲಿಕೇಟೆಡ್ ವಿಷಯವನ್ನು ಸುಲಭವಾಗಿ ಮಾಡ್ಕೊಂಡ್ಬಿಡಿ. ಏನಾದರೂ ಮುಲಾಮ್ಗಳನ್ನು ತರ್ತಾರೆ, ಹಚ್ತಾರೆ, ಮನೆ ಹಚ್ಚೋದು, ಇದಕ್ಕಿಂತ ಇದೇ ಮಾಡಬೇಕು. ಮತ್ತೆ ಇನ್ನೊಂದು, ರಾತ್ರಿ ಮಲಗುವಾಗ ಸ್ವಲ್ಪ ಅರಿಶಿನದಿಂದ ಪಾದ ಎಲ್ಲ ಒರೆಸಿದ ಮೇಲೆ ನೀರೊಳಗೆ ಇಟ್ಟಿದ ಮೇಲೆ ಅದೇ 1 ಚಮಚ ಸಾಕು ಪುಡಿ. ಸರಿ, ಒಳ್ಳೆ ಬಟ್ಟೆಯಿಂದ ಡ್ರೈ ಮಾಡಿದ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ
ಪಾದಕ್ಕೆ ಒಂದು ಒಳ್ಳೆ ಮಸಾಲೆ ತಿಕ್ಕಿ ಬಿಡಬೇಕು, ಮಸಾಲೆ ಥರ ಮಾಡಬೇಕು. ಮತ್ತು ಅದೇ ಈ ಪೋಲಿಗೆ ಮಾಡಬೇಕು. ಎರಡು ಕಡೆ ಮಾಡಿದರೆ ನೋಡಿ ಎಷ್ಟು ಚಂದ ನಿದ್ರೆ ಬರ್ತದೆ, ಒಳ್ಳೆ ನಿದ್ರೆ, ಪೀಸ್ಫುಲ್, ಶಾಂತಿ ಸಿಗ್ತದೆ ಮನಸ್ಸಿಗೆ. ಆದರೆ ಈಗ ಇದೆಲ್ಲ ಈಗಿನ ಒಂದು ಫ್ಲ್ಯಾಟ್ ಸಿಸ್ಟಮ್, ಸಿಟಿ ಸಿಸ್ಟಮ್, ಲೈಫ್ ಬದಲಾದ ಜೀವನ ಪದ್ಧತಿ, ಅದರಲ್ಲಿ ಜೀವನ ತುಂಬಾ ಶೈಲಿ. disturbance ಅಲ್ಲಿ ಕರೆ ಕಾಯ್ತಾ ಇದೆ, ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್. ಹಲೋ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ನೇರವಾಗಿ ವೈದ್ಯರ ಜೊತೆ ಮಾತಾಡಿ. ಅಲ್ಲ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಅಮ್ಮ, ನಮಸ್ಕಾರ. ನನ್ಗೆ ಎರಡು ಕಾಲು ತುಂಬಾ ನೋವು. ಎರಡು ಕಾಲಲ್ಲಿ ತುಂಬ ನೋವು. ಪ್ರಾಯ ಎಷ್ಟಾಗಿದೆ? 55? ಹೌದು ಸರ್. ಪ್ರಾಯ ಎಷ್ಟಿದೆ? ವಯಸ್ಸು ಎಷ್ಟಾಗಿದೆ ಅಮ್ಮ? ಆಗೋಗೋದು ಸರ್. ಎಷ್ಟು? 55 ಆಗೋದು. 57. 57. ನನ್ನ ಅಂದಾಜು ಕರೆಕ್ಟ್ ಹೋಗಿದೆ. ಸರಿ. ಸೊ ಪಾದದ ಎಲ್ಲಿ ಗಂಟೆಗಳಲ್ಲಿ ನೋವು ಇದೆಯಾ ಅಮ್ಮ? ಪಾದದ್ದು ಪಾದದ ಅದು ಹಿಂಬಡಿಯಲ್ಲಿ ನೋವಿದೆ, ಇಲ್ಲಂದ್ರೆ ಪಾದದ ತಲದಲ್ಲಿ ನೋವಿದೆ? ಎರಡು ಕಡೆಗೂ ಇದೆ, ಗಂಟಲು ಇದೆ, ತಲಪದಲ್ಲಿ. ಸರಿ ಸರಿ. ನೀವು ಜಾಸ್ತಿ ನಡೆಯುವಂಥದ್ದು ಕೆಲಸ ಇದೆ, ಇಲ್ಲಾಂದ್ರೆ ಕೂತು ಕೆಲಸ ಮಾಡ್ತೀರಾ? ನಾನು ಕೆಲಸ ಮಾಡೋದು ಕಮ್ಮಿ. ಕೆಲಸ ಮಾಡೋದು ಬಿಟ್ಬಿಡ್ತಾರೆ? ಕಮ್ಮಿ ಇದೆ. ಕಮ್ಮಿ. ಅದೇ ತಪ್ಪು. ನೀವು ಸ್ವಲ್ಪ ನಿಮ್ಮ ಪಾದದ ಉದ್ದೇಶ ನಡಲಿಕ್ಕೆ ಇದೆ, ನೀವು ಸ್ವಲ್ಪ ಅದಕ್ಕೆ ಮೂವ್ಮೆಂಟ್ ಕೊಡಬೇಕು, ಎಕ್ಸಸೈಸ್ ಕೊಡಬೇಕು. ಒಂದು ಕೆಲಸ ಮಾಡಿ, ಶುಂಠಿ ಪುಡಿ ಸಿಗ್ತದೆ ಅಮ್ಮ. ಓಕೆ. ಸ್ನೇಹಿತರೆ, ಯಾರಿಗೂ ಸಹ ವೇಟ್ ಎಷ್ಟು ಇದೆ? ಬಾಡಿ ವೇಟು ಅದು ಬಾಡಿ ವೇಟ್ ಸ್ವಲ್ಪ ಬೊಜ್ಜು ಇದೆಯಾ? ವೇಟ್ ಜಾಸ್ತಿ ಇದೆಯಾ ಅಮ್ಮ? ಹಾ. ಗ್ಯಾಸ್ ಆಗಿ ಮುಂಚೆ ಭಾಳ ಕಮ್ಮಿ ಇತ್ತು. ಸ್ನೇಹಿತರೆ ನೋಡಿ, ಇದು ಮಳೆಕಾಲ ನಡೀತಾ ಇದೆ. ಈ ಸಮಯದಲ್ಲಿ ವಿಶೇಷವಾಗಿ ಕಾಲುಗಳಲ್ಲಿ, ಪಾದದಲ್ಲಿ, ಎಲ್ಲ ಗಂಟುಗಳಲ್ಲಿ ನೋವು ಜಾಸ್ತಿ ಆಗ್ತದೆ. ಯಾಕೆಂದ್ರೆ ವರ್ಷಾಸು ಪ್ರಬಲೋ ವಾಯು. ಆಚಾರ್ಯ ಹೇಳಿದ್ದಾರೆ, ವರ್ಷಾ ಋತುವಲ್ಲಿ ವಾಯು ಪ್ರಬಲವಾಗ್ತದೆ, ವಾಯುವೇ ನಮ್ಮ ನೋವಿಗೆ ಕಾರಣ. ಅದಕ್ಕೆ ಶುಂಠಿ ಪುಡಿಗಿಂತ ಒಳ್ಳೆ ಮೆಡಿಸಿನ್ ಯಾವುದೂ ಇಲ್ಲ. ನಿಜವಾಗಿ ನವೀನ್ ಜಿ, ವಂಡರ್ ಡ್ರಗ್ ಅದು. ನೀವೇನು ಮಾಡಬೇಕು, 2 ಚಮಚೆ ಶುಂಠಿ ಪುಡಿ, ಒಂದು 5-6 ಚಮಚೆ ಅದರಲ್ಲಿ ಬಿಸಿ ನೀರು ಹಾಕಿ, ಒಂದು ನೀವು ಲೇಪ ಮಾಡೋದಾಗಿ ಆಗ್ತದಲ್ಲ, ಇದು ಮೆಹಂದಿ ಎಲ್ಲ ಹಚ್ತಾರಲ್ಲ, ಆ ಥರ ಲೇಪ ಮಾಡಿ ಪಾದಲ್ಲಿ ಎಲ್ಲಿ ಎಲ್ಲಿ ನೋವಿದೆ ಅಲ್ಲಿ ಹಚ್ಚಬೇಕು. ನೀವು ಹಚ್ಚಿದ ಮೇಲೆ ನೋಡ್ತೀರಿ, ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಬಿಡಬೇಕು. ಅದಾದ ಮೇಲೆ ಒದ್ದೆ ಬಟ್ಟೆಯಿಂದ ಅದನ್ನು ಒರೆಸ್ಬೇಕು. ಇದಾದ ನಂತರ ಒಂದು ಅರ್ಧ ಗಂಟೆ ನಂತರ ಪುನಃ ಇದೇ ಪ್ರಕ್ರಿಯೆ ಮಾಡಬೇಕು. 1-2 ಸತಿ ನೀವು ಈ ಥರ ಮಾಡಿದ್ದರೆ ಎಲ್ಲ ಅಲ್ಲಿರುವಂಥದ್ದು ಸ್ವೆಲ್ಲಿಂಗ್ ಕಡಿಮೆ ಆಗ್ತದೆ, ರಕ್ತ ಸಂಚಾರ ಒಳ್ಳೆ ಆಗ್ತದೆ. ಆದರೆ ಸ್ವಲ್ಪ ಬಿಸಿ ಆಗ್ತದೆ. ಅದು ಆ ಬಿಸಿ ಶೇಕ ಸಿಗ್ತದೆ ಈ ಶುಂಠಿ ಪುಡಿಯಿಂದ. ಅದನ್ನೇನು ಗಾಬರಿ ಮಾಡಬಾರ್ದು. ಅದರಿಂದ 3 ದಿನ ಒಳಗೆ ನೋವು ತುಂಬ ಕಂಟ್ರೋಲ್ ಆಗ್ತದೆ. ಆದರೆ ಇದರ ಜೊತೆಗೆ ಒಂದು ಆಯುರ್ವೇದಿಕ ಔಷಧಿ ಇದೆ, ಯೋಗರಾಜ ಗುಗ್ಗುಲು. ಇದು 1 ಮಾತ್ರೆ ಬೆಳಿಗ್ಗೆ ಮತ್ತು 1 ಮಾತ್ರೆ ಸಂಜೆ ಇದು ಸೇವನೆ ಮಾಡಿದರೆ ನಾನ್ ಸ್ಟಾಪ್ 1 ತಿಂಗಳ ಕೋರ್ಸ್ ಮಾಡಿ. ಯೋಗರಾಜ ಗುಗ್ಗುಲು ಬೆಳಿಗ್ಗೆ ತಿಂಡಿಯ ಮೊದಲು ತಗೊಳ್ಬೇಕು, ರಾತ್ರಿ ಊಟದ ನಂತರ ತಗೊಳ್ಬೇಕು. ಓಪನಿಂಗ್ ಅಕೌಂಟ್ ಮತ್ತು ಕ್ಲೋಸಿಂಗ್ ಅಕೌಂಟ್. ಹೌದು, ಧನ್ಯವಾದ. ಅದೇ ರೀತಿ ಈ ಸಂದರ್ಭದಲ್ಲಿ ಶೀತ, ನೆಗಡಿ, ಜ್ವರ, ಅದೇ ಈ ಒಂದು ಟೈಮಲ್ಲಿ ಆಚಾರ್ಯ ಹೇಳ್ತಾರೆ, ಕೆಲವು ವಿಷಯಗಳು ವರ್ಜ್ಯ ಇದೆ, ತಿನ್ನಬಾರ್ದು. ಮಳೆಕಾಲದಲ್ಲಿ ತಿನ್ನಲಿಕ್ಕೆ ಮಾಡಲೇಬಾರ್ದು. ಒಂದು ನ ಭಜೇತ ಪೂರ್ವ ಪವನಂ. ನೋಡಿ, ಪೂರ್ವ ದಿಕ್ಕದಿಂದ ಬರುವಂತದ್ದ ಗಾಳಿಯ ಇದುರಿಗೆ ಬರಬಾರ್ದು, ಮೈಯೊಡ್ಡಬಾರ್ದು, ಮುಟ್ಟಬಾರ್ದು. ಮನೆ ಒಳಗೆ ಕುತ್ಕೊಳ್ಬೇಕು, ಇಲ್ಲಾಂದ್ರೆ ಬಾಡಿ ಕವರ್ ಇರಬೇಕು. ಅಂದ್ರೆ ಪೂರ್ವದ ಗಾಳಿ ಡೇಂಜರಸ್. ಯಾವಾಗ? ಮಳೆಗಾಲದಲ್ಲಿ ನಿಮಗೆ ಆಕ್ಚುಲಿ ಸಮುದ್ರ ಕಡೆಯಿಂದ ಗಾಳಿ ಬಂದ್ರೆ ಅದು ಡೇಂಜರಸ್ ಅಲ್ಲ, ಅದು ತಪ್ಪ, ಅದರಿಂದ ಆರೋಗ್ಯ ಹಾಳಾಗೋದಿಲ್ಲ. ಪೂರ್ವ ದಿಕ್ಕಿಂದ ಗಾಳಿ ಬಂದ್ರೆ ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಅದರಿಂದ ಹೈಯೆಸ್ಟ್ ಅಲರ್ಜಿ ಆಗೋದು. ಅದಕ್ಕೆ ಏನು ವೈಜ್ಞಾನಿಕ ಕಾರಣ ಗೊತ್ತಿಲ್ಲ, ಮಾತ್ರ ಇದು ಸತ್ಯ ಇದೆ. ನೀವು ಸ್ನೇಹಿತರೆ, ನಿಮಗೆ ಸಹ ಇದೊಂದು ಪ್ರಯೋಗ ಮಾಡಲಿಕ್ಕೆ ಹೇಳ್ತೇನೆ. ಪೂರ್ವ ದಿಕ್ಕಿಂದ ಯಾವಾಗಲೂ ಗಾಳಿ ಬರ್ತಾ ಇದ್ರೆ ಆವಾಗ ನೀವು ಅದನ್ನು ಸೇವನೆ ಮಾಡಿದರೆ ಅದಕ್ಕೆ ಇದರಿಗೆ ತುಂಬ 10 ನಿಮಿಷ ಸಹ ನಿಲ್ತರೆ ಸ್ವಲ್ಪ ಸಮಯ ನಂತರ ನೀವು ನೋಡ್ತೀರಿ ನಿಮಗೆ ನಗಲಿ, ಶೀತ, ಕೆಮ್ಮು ಶುರು ಆಗ್ತದೆ. ಅದರದ್ದು ಏನು ಪ್ರಭಾವ ಗೊತ್ತಿಲ್ಲ, ಬಟ್ ಇಫೆಕ್ಟ್ ಇದೆ. ಇದೇ ಹೇಳೋದು, ನಾವು ವಾಸ್ತು ಶಾಸ್ತ್ರದ ಪ್ರಭಾವ ನಮ್ಮ ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ವೃಷ್ಟಿಂ ಕರ್ಮ ಹಿಮಂ ಶ್ರೀಮಂ.
ಆದರೆ ಮತ್ತೆ ಇದು ಹಿಂದಿನ ಕಾಲದಲ್ಲಿ ಕ್ರಮ ಇತ್ತು. ನಾವು ಏನಾದರೂ ತಲೆ ಮೇಲೆ ಒಂದು ಬಟ್ಟೆ ಇಲ್ಲಾಂದ್ರೆ ಏನಾದರೂ ಒಂದು ಕಟ್ತಾ ಇದ್ವಿ, ಮುಂಡಾಸು ಕಟ್ತಾ ಇದ್ದೆ, ಯಾವಾಗಲೂ ಆ ಥರ ಹೋಗ್ತಾ ಇರಲಿಲ್ಲ. ಇಲ್ಲಂದ್ರೆ ಏನಾದರೂ ಬಟ್ಟೆ ಜೊತೆಗೆ ಇಡ್ತಿದ್ದೆ ನಾವು. ಇವಾಗ ಎಂತ ಆಗಿದೆ, ಅದು ಆವಾಗ ಒಂದು ಹನಿ ಡ್ಯೂ ಚೂರು ಸಹ ಬಿದ್ದರೆ 101% ಅದು ನಮ್ಮ ಆರೋಗ್ಯಕ್ಕೆ ಸರಿ ಇಲ್ಲ, ನೆಗಡಿ ಕೆಮ್ಮಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ತೆಂಗಿನೆಣ್ಣೆ ತಲೆಗೆ ಹಚ್ಚಿ ಬಿಡಬೇಕು ಹೊರಗಡೆ ಹೋಗುವಾಗ. ಇನ್ನೊಂದು ಮತ್ತೊಂದು ಕರೆ ಇದೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ವಿಶ್ವನಾಥ ಹಂದೆ ಅಂತ. ನಾನು ಗೋಸ್ವಾಮಿ ಹತ್ರ ಮಾತಾಡ್ಬೇಕಿತ್ತು, ಮಾತಾಡ್ಬೋದಾ? ಖಂಡಿತ, ಅವರೇ ವಿಶ್ವನಾಥಜಿ ನಮಸ್ಕಾರ. ನಾನಿದ್ದೇನೆ, ನಿಮ್ಗೋಸ್ಕರ ಇದ್ದೇನೆ, ಹೇಳಿ. ಸರ್, ನೀವು ಆರಾಮಿದ್ರಲ್ಲ? ಆರಾಮಿಲ್ಲ ಸರ್, ನಾನು ಆರಾಮಿಲ್ಲ. ನಾನಿದ್ದೇನೆ ನಿಮ್ಗೋಸ್ಕರ, ಹೇಳಿ. ಏನ್ ಸಮಸ್ಯೆ ಇದೆ? ನಿಮ್ಮ ಇದ್ರ ಹತ್ರ ನನ್ನ ಮನೆ ಇದ್ದಿತ್ತು ಮೊದ್ಲಿಂದ. ಹೌದಾ? ಹೌದೌದೌದೌದು, ಕೊಮೆಯಲ್ಲಿ ಇದ್ದಿದ್ದೇವೆ ನಾವು. ನನ್ಗೆ ಏನ್ ಪ್ರಾಬ್ಲಮ್ ಅಂತೇಳಿ ಹೇಳಿದ್ರೆ, ಒಂದು ತಿಂಗಳ ಹಿಂದೆ ಒಂದು ಪ್ರಾಬ್ಲಮ್ ಆಯ್ತು. ಏನಾಯ್ತು? ಏನ್ ಪ್ರಾಬ್ಲಮ್ ಅಂತೇಳಿ ಹೇಳಿದ್ರೆ, ಎದೆಯ ಮೇಲೆ, ಹೊಟ್ಟೆಯಿಂದ ಮೇಲ್ಗಡೆ ತಲೆವರೆಗೂ ತಲೆ ಸುತ್ತುವ ಒಂದು ಸೆನ್ಸೇಷನ್ ಆಗ್ಲಿಕ್ಕೆ ಶುರು ಆಯ್ತು. ಆಮೇಲೆ ನಾನು ಏನ್ ಮಾಡಿದೆ ಅಂತೇಳಿ ಹೇಳಿದ್ರೆ, ಅಮೃತಾಂಜನ ಅಪ್ಲೈ ಮಾಡ್ಕೊಂಡು ಕಾಲು ತಲೆ ಕೆಳಗಡೆ ಮಾಡ್ಕೊಂಡು ಒಂದು 5 ನಿಮಿಷ ಇಟ್ಟು ಅದು ಇದಾಗಿ ಹೋಗ್ತದೆ. ಹಾಗೆ ಇದು ಮಾಡ್ತಾ ನಾನು ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಸರ್. ಈಗ ನೀವು ನಾನು ಸಿಕ್ಕಿದೀಗ ಭಾರಿ ಒಳ್ಳೇದಾಯ್ತು. ನೀವೇನಾದ್ರೂ ಮಾಡ್ತೀರಾ ಅನ್ನುವಂತ ಒಂದು ಆಲೋಚನೆಯಲ್ಲಿ ನಾನು ನಂಬರ್ ಡಯಲ್ ಮಾಡಿದೆ. ಯಾಕೆ ಸಿಕ್ಕಿತ್ತು ಏನಂತೇಳಿ ನನ್ಗೆ ಗೊತ್ತಾಗ್ಲಿಲ್ಲ. ನನ್ನ ಒಂದು ಇದಕ್ಕೋಸ್ಕರವಾಗಿ ಸಿಕ್ತೇನೋ ಗೊತ್ತಿಲ್ಲ. ದಯವಿಟ್ಟು ಅದನ್ನೊಂದು ಇದು ಮಾಡ್ಬೇಕು. ನಿಮ್ಮ ಸನ್ನಿಧಿ ನಾ ಬರ್ತೇನೆ. ಯಾಕಂತ ಹೇಳಿದ್ರೆ ಒಮ್ಮೆ ನಮ್ಮ ಮನೆ ಇದ್ದಿತ್ತು ಮೊದಲು. ಈಗ ನಾ ಕುಂಬಳಶಿಯಲ್ಲಿದ್ದೇನೆ. ನಾನು ನಿಮ್ಮ ಮನೆಗೆ 100% ಬರ್ತೇನೆ. ನಿಮ್ಮ ಎದುರಿಂದ ಮಾತಾಡಿ ನಿಮ್ಮ ಹತ್ರ ಔಷಧಿ ತಗೊಂಡ್ಬರ್ಬೇಕು. ಬನ್ನಿ, ತೆಕ್ಕಟ್ಟೆಯಲ್ಲಿ ಕೊಮ್ಮೆ ನೀವು ನಿಮ್ಮ ಸ್ಥಾನವಾಗಿತ್ತು ಒಮ್ಮೆ ಒಂದು ಸಮಯದಲ್ಲಿ. ನೀವು ಈಗ ನಾನು ನಿತ್ಯ ಪ್ರತಿದಿನ ನಾನು ಇನ್ನೊಂದು ವಿಷಯ ಮಾಡಿದ್ದೇನೆ. ನಾಡಿ ಶಾಸ್ತ್ರ ಅದ್ಭುತ ಶಾಸ್ತ್ರ. ಮುಂಚೆ ನಾನು ಯಾವಾಗಲೂ ಕ್ಲಿನಿಕ್ ಪ್ರಾಕ್ಟೀಸ್ ಮಾಡುವಾಗ ನನಗೆ ನಾಡಿಯಲ್ಲಿ ಇಷ್ಟೊಳು ಸಿಗ್ತಾ ಇರಲಿಲ್ಲ. ಇವಾಗ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ಒಳಗೆ ಖಾಲಿ ಹೊಟ್ಟೆ ನಾನು ನಾಡಿ ಚೆಕ್ ಮಾಡೋದು. ಈಗ ಅದು ಆವಾಗ ಇಷ್ಟು ಕರೆಕ್ಟ್ ವಾಯು ಸ್ಥಿತಿ, ಪಿತ್ತನ ಸ್ಥಿತಿ, ಕಫ ಸ್ಥಿತಿ ಕರೆಕ್ಟ್ ಗೊತ್ತಾಗ್ತದೆ. ಸೊ ತಾವು ಬರಲಿಕ್ಕೆ ಇದ್ರೆ ನಮ್ಮ ಸಂಸ್ಥೆಯಲ್ಲಿ ತೆಕ್ಕಟ್ಟೆಯಲ್ಲಿ ತಾವು ಬೆಳಿಗ್ಗೆ 6 ಗಂಟೆಯಿಂದ 8:30 ಗಂಟೆ ಒಳಗೆ ಬನ್ನಿ, ಖಾಲಿ ಹೊಟ್ಟೆ ಬನ್ನಿ. ಆವಾಗ ನಿಮ್ಮ ನಾಡಿ ಪರೀಕ್ಷಣೆ ಮಾಡಿ ನಿಮ್ಗೆ ಕರೆಕ್ಟ್ ಹೇಳ್ತೀನಿ. ಆದರೆ ಇವಾಗ ನಿಮಗೆ ನಿಮ್ಮ ಈ ಒಂದು ಕರೆ ಮೂಲಕ ತುಂಬ ಜನರಿಗೆ ಒಂದು ಸಹಾಯ ಆಗ್ತದೆ. ಅದಕ್ಕೆ ನಾನು ಒಂದು ಏನು ನಮಗೆ ಅರ್ಥ ಆಗ್ತಾ ಉಂಟು ಹೇಳ್ತಾ ಇದ್ದಾರೆ. ಒಂದು ನಿಮ್ಮ ಇಡೀ ಸಮಸ್ಯೆಗೆ ನೋಡಿ ಸ್ನೇಹಿತರೆ, ಇದು ಒಂದು ವಿಶ್ವನಾಥ್ ಅವರದ್ದು ಒಂದು ಕರೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹೇಳ್ತಾ ಇದ್ದಾರೆ, ಅವರು ಎದೆ ಭಾಗದ ಮೇಲೆ ಭಾಗದಲ್ಲಿ ವಿಚಿತ್ರ ಒಂದು ಸೆನ್ಸೇಷನ್. ಇದು ನಮ್ಮ ಆಯುರ್ವೇದ ಪ್ರಕಾರ ಇದನ್ನೇ ನಾವು ಒಂದು ತೋದ ಅಂತ ಶಬ್ದ ಇದೆ, ತೋದ. ಅದು ಒಂದು ವಿಚಿತ್ರ ಸೆನ್ಸೇಷನ್, ಪ್ರಿಕ್ಕಿಂಗ್. ಅದು ಒಂದು ಚುಚ್ಚಿದಾಗಿ ಆಗ್ತದ, ಫೀಲ್ ಆಗ್ತದ ಅಣ್ಣ? ಹೌದು ಹೌದು, ಚುಚ್ಚಿದಾಗಿ ಆಗ್ತಾ ಇರ್ತದೆ ನೋಡಿ. ಅಮೃತಾಂಜನ ಅಪ್ಲೈ ಮಾಡ್ತಾರೆ ಹೇಳ್ತಾರಲ್ಲ ನೀವು, ಅದಕ್ಕಿಂತ ಒಳ್ಳೆ ನೀವು ಏನ್ ಮಾಡಬೇಕು, ಶುಂಠಿ ಪುಡಿ ನೀರಿಗೆ ಮಿಕ್ಸ್ ಮಾಡಿ ಅದನ್ನೇ ಹಚ್ಚಬೇಕು. ಅದಕ್ಕಿಂತ ಒಳ್ಳೆ ಔಷಧಿ ಯಾವುದೂ ಇಲ್ಲ. ಒಂದು. ಎರಡನೇ, ನೀವು ಎಂತ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಗೆ ನಿಮ್ಮ ಮನೆಯಲ್ಲಿ ಸಹ ಎಲ್ಲ ಕಡೆ ಒಂದು ನಮ್ಮ ಆಯುರ್ವೇದಿಕ್ ಅದರಲ್ಲಿ ಒಂದು ತ್ರಿಫಲ ಸಿಗ್ತದೆ, ತ್ರಿಫಲ ಪುಡಿ. 1 ಚಮಚೆ ತ್ರಿಫಲ ರಾತ್ರಿ ಮಲಗುವಾಗ ಅರ್ಧ ಲೋಟೆ ಬಿಸಿ ಬಿಸಿ ನೀರಿಗೆ ಹಾಕಿ ತಣ್ಣಾದ ಮೇಲೆ ಅದರಲ್ಲಿ 1 ಚಿಟಕಿ ಸೈಂಧವ ಉಪ್ಪು ಹಾಕಬೇಕು. ಲವಣದಿಂದ ಏನಾಗ್ತದೆ, ತ್ರಿಫಲದ ಬಯೋ ಅವೈಲಬಿಲಿಟಿ ಇದೆಯಲ್ಲ, ನೀವು ಫಾರ್ಮಸಿಯಲ್ಲಿ ಇರೋರು, ನಿಮ್ಗೆ ಮೆಡಿಕಲ್ ಬಗ್ಗೆ ಎಷ್ಟು ಗೊತ್ತುಂಟು, ಅದ್ರದ ಆ ತ್ರಿಫಲ ಇಫೆಕ್ಟ್ ಇದೆಯಲ್ಲ ಹೆಚ್ಚು ಮಾಡ್ತದೆ ಉಪ್ಪು ಅಂಶ ಹಾಕಿದ್ರೆ ನವೀನ್ಜಿ. ಖಂಡಿತ. ಸೊ ಸ್ವಲ್ಪ ಉಪ್ಪು ಹಾಕಿದ ಕೂಡಲೇ ತ್ರಿಫಲದ ಇಫೆಕ್ಟ್ 1% ಇದ್ರೆ 10% ಹೆಚ್ಚಾಗ್ತದೆ. ಸೊ ನೀವೇನು ಮಾಡಿ, ತ್ರಿಫಲದಲ್ಲಿ ಸ್ವಲ್ಪ 1 ಚಿಟಕಿ ಸೈಂಧವ ಉಪ್ಪು ಹಾಕಿ ರಾತ್ರಿ ಮಲಗುವಾಗ ಅದನ್ನು ತಗೊಂಡ್ರೆ ನಿಮ್ಮ ಬಾಡಿಯಲ್ಲಿ ಎಲ್ಲ ಒಂದು ಕೆಟ್ಟಂಶ ಹೋಗ್ತದೆ. ಆದರೆ ಇದು ಸಾಯಂಕಾಲ 10ಗೆ ತಗೊಳ್ಬೇಕು, ರಾತ್ರಿ ಅಲ್ಲ. ನಮ್ಮ ಆಯುರ್ವೇದದಲ್ಲಿ ಹೇಳಿದರೆ ಪ್ರಾಣವಾಯು ತಲೆ,
ಮತ್ತು ಉದಾನ ವಾಯು ಅಂತ ಹೇಳಿದ್ರೆ ಎದೆ ಸ್ಥಾನದ ಯಾವುದು ದೋಷಗಳ ಇದ್ದರೆ ಆವಾಗ ಔಷಧಿಯ ಸೇವನ ಸಂಜೆ ಕಾಲಿಗೆ ಸೂರ್ಯಾಸ್ತ ಸಮಯದಲ್ಲಿ ಆಗ್ತದೆ, ಅದು ನಂತರ ಬೇಡ, ಆಯ್ತಾ? ಆಮೇಲೆ ಸ್ನೇಹಿತರ ಇನ್ನೊಂದು ಒಂದು ಕ್ಷೀರ ಬಲ ನಸ್ಯ ಸಿಗ್ತದೆ, ಒಂದು ಆಯಿಲ್ ಸಿಗ್ತದೆ, ಕ್ಷೀರ ಬಲ ನೇಸಲ್ ಡ್ರಾಪ್, ಕ್ಷೀರ ಬಲ 101. 101. ಹಾ, ಎರಡು ಡ್ರಾಪ್ ಎರಡು ಮೂಗಕ್ಕೆ ಹಾಕಬೇಕು ನೀವು. ಇಷ್ಟೊಂದು ನೀವು ಡೈಲಿ ನಿತ್ಯ ಮಾಡಿ, ಮತ್ತೆ ಡೈಲಿ ಒಂದು ಸ್ವಲ್ಪ ತೆಂಗಿನೆಣ್ಣೆ ತಲೆಗೆ ಒಂದು ಹಚ್ಚಬೇಕು. ಮತ್ತೆ ಯಾವುದು ಇದು ನಮ್ಮ ಹನಿ ಯಾವುದು ನೀರಿದೆ ಅಂತ ಅದು ತಲೆ ಮೇಲೆ ಬಿಡಲಿಕ್ಕೆ ಬಿಡಬಾರ್ದು. ಮತ್ತೆ ಆದಷ್ಟು ಸಾಧ್ಯ ಆದರೆ ಊಟ ವಿಷಯದಲ್ಲಿ ಈ ವಾಯು ಪದಾರ್ಥ ಯಾವುದು ತಿನ್ನಬಾರದು, ಮತ್ತೆ ಬಿಸಿ ಬಿಸಿ ನೀರು ಕುಡಿಬೇಕು, ಆಯ್ತಾ? ಇಷ್ಟೊಂದು ಮಾಡಿ ಇಂಪ್ರೂವ್ಮೆಂಟ್ ಆಗ್ತದೆ. ಅದಾದ ಮೇಲೆ ನಾನು ಯಾವಾಗಲೂ ಊರಲ್ಲಿ ಇರುವುದಂತ ಹೇಳಿದ್ರೆ ನಮ್ಮ ತಕ್ಕಟ್ಟೆಯಲ್ಲಿ 12 ತಾರೀಕಿನಿಂದ 25ವರೆಗೆ ನಾನು ಡೈಲಿ ಬೆಳಿಗ್ಗೆ ನಾಡಿ ನೋಡ್ಲಿಕ್ಕೆ ಸಿಗ್ತದೆ, ಅದಕ್ಕಿಂತ ನಂತರ ಸಿಗುವುದಿಲ್ಲ. 12 ತಾರೀಕಿಂದ 25ವರೆಗೆ ಅಷ್ಟೇ, ಆಯ್ತಾ? ಪ್ರತಿ ತಿಂಗಳ ಅಥವಾ ಈ ತಿಂಗಳು? ಪ್ರತಿ ತಿಂಗಳು. ಯಾಕೆಂದ್ರೆ ಇಡೀ ಮತ್ತೆ ಬೇರೆ ಕೆಲಸ ಮಾಡಬೇಕಲ್ಲ. ಪ್ರತಿ ತಿಂಗಳ 12 ತಾರೀಕಿಂದ 25ವರೆಗೆ ಅಲ್ಲಿ. ಮತ್ತೆ ತಿಂಗಳಿಗೆ ಒಂದು ದಿನ ನಮ್ಮ ಮಂಗಳೂರು ರಾಮಭವನಕ್ಕೆ ಇನ್ನೂ ಪುನಃ ಪ್ರಾರಂಭ ಮಾಡ್ತಾ ಇದ್ದೇನೆ. ಆದರೆ ಅದು ಬೆಳಿಗ್ಗೆ ಆಗುವುದಿಲ್ಲ, ಅದು ಬರೋದಾದ್ರೆ 9 ಗಂಟೆ ನಂತರ ಆಗ್ತದೆ. ನಾಡಿ ನೋಡ್ಲಿಕ್ಕೆ ಆದ್ರೆ ಬೆಳಿಗ್ಗೆ ನೋಡ್ಬೇಕು, ಅದು ಕರೆಕ್ಟ್ ಇಡ್ಲಿಕ್ಕೆ ಆಗ್ತದೆ ಅದರಲ್ಲಿ. ಸರಿ, ಕರೆ ಮಾಡೋದಕ್ಕೆ ಧನ್ಯವಾದ. ಮತ್ತೊಂದು ಕರೆ ಇದೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಯಾರು? ಅಪರೂಪದ ಅತಿಥಿಗಳಾಗಿ ಬಂದಿದ್ದಾರೆ ಗೋಸ್ವಾಮಿ ಅವರು. ಏನಪ್ಪಾ ಅಂದ್ರೆ, ಈಗ ನಮ್ಮ ಈ ಆಹಾರ ಪದ್ಧತಿಗಳು ಆದಷ್ಟು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ತಗೊಳ್ಬೇಕು, ಯಾವುದನ್ನು ತಗೊಳ್ಬೇಕು, ಯಾವುದು ವರ್ಜ್ಯ, ಅದನ್ನು ನೀವೊಂಚೂರು ಪ್ರಸ್ತುತಪಡಿಸಿದ್ರೆ ಬಾರಿ ಒಳ್ಳೇದು. ಯಾಕಂದ್ರೆ ಒಂದು ತರಕಾರಿ ವಿಷಯದಲ್ಲಿ, ಮತ್ತೊಂದು ಹಣ್ಣಿನ ವಿಷಯದಲ್ಲಿ, ಮತ್ತೊಂದು ಜೀವನ ಕ್ರಮದ ಬಗ್ಗೆ, ಆಹಾರದ ಕ್ರಮದ ಬಗ್ಗೆ ಅಂತ ಹೇಳಿದ್ರೆ ಬಾರಿ ಒಳ್ಳೇದಂತ ಕಾಣಿಸ್ತದೆ. ಮತ್ತೆ ಆಗ ಒಂದು ವಿಷಯ ನೀವು ಪ್ರಸ್ತಾಪ ಮಾಡಿದಿರಲ್ಲ, ಪೂರ್ವದ ದಿಕ್ಕದಿಂದ ಬರುವ ಗಾಳಿ ಸ್ವಲ್ಪ ಶೀತ ಅಂತ. ನನ್ನ ಪ್ರಕಾರ, ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂದ್ರೆ, ಅದು ಪೂರ್ವದಲ್ಲಿ ಬೆಟ್ಟ ಪ್ರದೇಶಗಳು, ಮಲೆನಾಡುಗಳು ಇರುವುದರಿಂದ ಅಲ್ಲಿಂದ ಬರುವಾಗ ಶೀತ ಆಗುತ್ತೆ. ಈ ಕಡಲಿಂದ ಬರಬೇಕಾದ್ರೆ ಕ್ಷಾರೀಯ ಗುಣ ಇರ್ತದೆ, ಅಂದ್ರೆ ಉಪ್ಪು ಲವಣಾಂಶ ಇರುತ್ತೆ, ಆದ ಕಾರಣ ಈಟಾಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ನಾನು ಅದನ್ನು ಸತ್ಯ ಅಂತ ಹೇಳಲ್ಲ. ಖಂಡಿತ, ಆದ್ರೆ ಸ್ವಾಗತ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಇದೆ. ಹೌದು, ಆಯ್ತು, ಧನ್ಯವಾದಗಳು. ಧನ್ಯವಾದ. ಆಚಾರ್ಯ ಅಂತ ಹೇಳ್ತಾ ಇದ್ದಾರೆ, ಏನು ವರ್ಷ ಋತುದಲ್ಲಿ ತಿನ್ನಬೇಕಂತ ವಿಷಯ ಹೇಳಿದ ನಾನು. ಸ್ವೇದನಂ, ಒಂದು ಬೆವರು ಬರಬೇಕು. ಮಳೆಕಾಲದಲ್ಲಿ ಬೆವರು ಬರುವುದಿಲ್ಲ, ಅದಕ್ಕೋಸ್ಕರ ಹೇಳೋದು ಆಚಾರ್ಯ ಹೇಳ್ತಾರೆ ಸ್ವೇದನ ಬರಬೇಕು. ಸ್ವೇದನ ಮತ್ತೆ ಮರ್ದನಂ, ಸಾಧ್ಯ ಆದ್ರೆ ಚಿಕ್ಕ ಮಕ್ಕಳ ಹತ್ರ ಬೇಕಿದ್ರೆ ಹೇಳಿ, 1-2 ಸಣ್ಣ ಒಂದು ಸಿಕ್ಕಿದ್ರೆ ಕೋಲ ಟಕ್ 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 ಆಗಿ ಇಡೀ ಬಾಡಿ ಮೇಲೆ ಒಂದು ಪ್ರೆಸ್ ಮಾಡಿದ್ರೆ ಆ ವಾಯು ಎಲ್ಲಿ ಬ್ಲಾಕ್ ಇದೆಯಲ್ಲ ಅದು ಎಲ್ಲ ಓಪನ್ ಆಗ್ತದೆ. 10 ನಿಮಿಷ ಮಕ್ಕಳ ಕಡೆ ಬಾ ಮಗ ಒಂಚೂರು ಹುಡ್ದು ಬಿಡಿಸಿದ್ರೆ ಅದು ಒಳ್ಳೆ ಆಗ್ತದೆ. ವಿಶೇಷವಾಗಿ ಪಾದದ ಹೊಟ್ಟೆ ಮಲಗಬೇಕು. ಆಮೇಲೆ 2 ಪಾದಕ್ಕೆ ಒಂದು ಚಿಕಿತ್ಸೆ 15 ನಿಮಿಷ ಸಾಕು, ಒಂದು ಮರ್ದನ. ಅದಾದ ಮೇಲೆ ಸೇವ್ಯಂ ದಧಿ, ಜೋರಾಗಿ ಹೊಡೆಯಬಾರ್ದು ಅಂತ ಹೇಳ್ಬೇಕು ಮೊದಲು. ಆ ಜ್ವರದಲ್ಲಿ ಬೇಡ. ಹೌದೌದು. ಮತ್ತೆ ಏನಾದ್ರೂ ನೋವುಗಳಿದ್ರೆ ಆವಾಗ ಬೇಡ, ಅದು ವಿಶೇಷ. ಮತ್ತೆ ಕೊನೆಗೆ ನಾನು ಹೇಳಿದ್ರೆ ಡಾಕ್ಟರ್ ಹೇಳಿದ್ದಕ್ಕೆ ಮತ್ತೆ ಸಮಸ್ಯೆ ಬಂತು. ಹೊಡೆಯೋ ಕೋಲನ್ನು ನಾವೇ ಕೊಡಬೇಕು, ಬಟ್ಟೆಯನ್ನು ಮಾಡಿರುವಂತ. ಆದ್ರೆ ಉದ್ದೇಶ ಏನಂದ್ರೆ ಮರ್ದನ ಆದ್ರೆ ಒಂದ್ ಸ್ವಲ್ಪ ಪ್ರೆಸ್ಸಿಂಗ್ ಆದ್ರೆ ಸರಿ. ಒಂದು ಮಾಂಸದಲ್ಲಿ ಈ ಸಮಯದಲ್ಲಿ ವಾಯು ಹಿಡ್ಕೊಡಿಯೋದು, ಅದೇ ಹಿಡ್ಕೊಡ್ತದೆ, ಅದನ್ನು ಬ್ಲಾಕ್ ಆಗ್ತದೆ, ಅವರೋಧ ಅಂತ ಹೇಳೋದು ನಾವು. ಅದನ್ನು ಸ್ವಲ್ಪ ನೀವು ಪ್ರೆಸ್ ಮಾಡಿದರೆ ಸ್ಟಿಮ್ಯುಲೇಷನ್ ಸಿಗ್ಬೇಕಂತ ಉದ್ದೇಶ. ನಿಮ್ಗೆ ಆಶ್ಚರ್ಯ ವಿಷಯ ಹೇಳ್ತಾನೆ, ದಧಿ ಸೇವನ ಎಲ್ಲರೂ ಮಳೆಕಾಲದಲ್ಲಿ ಬೀಳಂತ ಹೇಳ್ತಾರಲ್ಲ, ಇಲ್ಲ. ನಮ್ಮ ಶಾಸ್ತ್ರದಲ್ಲಿ ದಧಿ ಸೇವನ ಮಳೆಕಾಲದಲ್ಲಿ ಒಳ್ಳೆಯದು. ಅದು ಅತಿ ಪ್ರಮಾಣ ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ದಧಿ ಸೇವನ. ಹುಳಿ ಬೇಕು ಈ ಸಮಯದಲ್ಲಿ. ಈ ಸಮಯದಲ್ಲಿ ಹುಳಿ, ಉಪ್ಪು ಮತ್ತು ಸಿಹಿ ಬೇಕು. ಅದಕ್ಕೆ ಸ್ವಲ್ಪ ಮಾತ್ರದಲ್ಲಿ, ಜಾಸ್ತಿ ತಗೊಂಡ್ರೆ ಮತ್ತೆ ನೆಗಡಿ ಶೀತ ಆಗ್ತದೆ. ಆದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ದಧಿ ತಗೊಳ್ಬೇಕು. ಅಂದ್ರೆ ಮೊಸರು ಮತ್ತೆ ಗೋಧೂಮ. ಗೋಧಿಗೆ ಬೇರೆ ಯಾವ ಟೈಮ್ ಒಳ್ಳೇದಿಲ್ಲ. ಈ ಸಮಯದಲ್ಲಿ ಮಳೆಕಾಲದಲ್ಲಿ ಸ್ವಲ್ಪ ಗೋಧಿದ ಐಟಮ್ಗಳನ್ನು ಸೇವನೆ ಮಾಡಬಹುದು. ಮತ್ತೆ ಆದಷ್ಟು ಕುಚ್ಚಿಗೆಯನ್ನ ಪ್ರಯೋಗ ಮಾಡಿದರೆ ಒಳ್ಳೆಯದು. ಯಾಕೆಂದ್ರೆ ಈ ಟೈಮಲ್ಲಿ ಒಂದು ಮಾಷ, ಆಮೇಲೆ
ಉದ್ದು ಸಾಮಾನ್ಯವಾಗಿ ವಾಯುಗೆ ಒಳ್ಳೆ ಔಷಧಿ. ಸೆಕೆ ಕಾಲದಲ್ಲಿ ಉದ್ದು ಬೇಡ, ಉದ್ದು ತಿಂದ್ರೆ ಉಷ್ಣ ಆಗ್ತದೆ. ಅದೇ ಮಳೆಗಾಲದಲ್ಲಿ ಉದ್ದುದು ಅದೇ ನಮ್ಮ ಇಡ್ಲಿ, ದೋಸೆ, ವಡ ಇದೆಲ್ಲ ತಗೊಳ್ಬೇಕು. ಇದರಿಂದ ತುಂಬಾ ಅನುಕೂಲ ಆಗ್ತದೆ. ಇದು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದಷ್ಟು ಈ ತರಕಾರಿಗಳು, ಲೀಫಿ ವೆಜಿಟೇಬಲ್ಸ್ ಎಲ್ಲ ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಸಾಧ್ಯ ಆದರೆ ಈ ಪನೀರ್ ಎಲ್ಲಿಂದ ಬಂದುಬಿಟ್ಟಿದೆ ನನಗೆ ಅರ್ಥ ಆಗೋದಿಲ್ಲ. ನಮ್ಮ ದಕ್ಷಿಣ ಕನ್ನಡದ ಬಿಡಿ ನೀವು, ಈ ಭಾರತದೇ ಒಂದು ಕೆಲವು ಪಂಜಾಬ್ ಕನ್ನಡದ ಕೆಲವು ತಿನ್ನೋರು, ದಕ್ಷಿಣ ಕನ್ನಡದ ಆಹಾರ ಅಲ್ಲ ಅದು. ಅದನ್ನು ಆದಷ್ಟು ಈ ಸಮಯದಲ್ಲಿ ವರ್ಜ್ಯ ಅಂತ ಹೇಳೋದು ನಾನು. ಒಂದು ಮತ್ತೆ ಮಜ್ಜಿಗೆ, ಹುಳಿ ಇರ್ತದೆ, ಹುಳಿ ಪದಾರ್ಥಗಳನ್ನು ಸೇವನೆ. ತರಕಾರಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರೆ ತರಕಾರಿಯಲ್ಲಿ ಲೀಫಿ ವೆಜಿಟೇಬಲ್ಸ್, ಸೊಪ್ಪಿರುವಂಥದ್ದು ಬೇಡವೇ ಬೇಡ. ಯಾಕೆಂದ್ರೆ ಈಗ ಫಂಗಸ್ ಕಾಲಿಗೆ ನೀರಿಗೆ ಬರ್ತದಲ್ಲ, ಅದೇ ತರ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಇರ್ತದೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅದಕ್ಕೋಸ್ಕರ ಚಾತುರ್ಮಾಸದಲ್ಲಿ ಯಾವಾಗಲೂ ಸೊಪ್ಪು ತಿನ್ನೋದು ಕ್ರಮ ಇರಲಿಲ್ಲ. ಚಾತುರ್ಮಾಸ ಆಹಾರದಲ್ಲಿ ಇಲ್ಲ ಅದು. ಚಾತುರ್ಮಾಸದ ಆಹಾರವೇ ಆಕ್ಚುಲಿ ನಿಜವಾಗಿ ಮಳೆಗಾಲಕ್ಕೆ ಆಗುವಂಥದ್ದು ಆಹಾರಗಳು. ಸೊ ಏನು ಮತ್ತೆ ಇದು ಹುಳಿ ಪದಾರ್ಥ, ವಿಶೇಷವಾಗಿ ಹುಳಿ ಪದಾರ್ಥ ಸೇವನೆ ಮಾಡಬೇಕು. ಮತ್ತೆ ಸ್ವಲ್ಪ ಉಪ್ಪು ಅಂಶ ಸೇವನೆಯಲ್ಲಿ ಸೈಂಧವ ಉಪ್ಪು ಪ್ರಯೋಗ ಮಾಡಬೇಕು. ಮತ್ತೆ ಸಿಹಿಯಲ್ಲಿ ಬೆಲ್ಲದ ಐಟಮ್ಗಳು, ಮತ್ತೆ ಬೆಲ್ಲ ಸಹ ಪುರಾಣ ಗುಣ ಇರಬೇಕು. ಆದರೆ ಸಾಧಾರಣ ಒಂದು ವರ್ಷ ಹಳತದ ಒಂದು ಬೆಲ್ಲ ಸಿಕ್ಕಿದ್ದರೆ ಅದ್ಭುತ ಔಷಧಿ. ಬೆಲ್ಲ ಈ ಸಮಯದಲ್ಲಿ ಫ್ರೆಶ್ ಬೆಲ್ಲ ತಗೊಳ್ಬಾರ್ದು, ಮಳೆಕಾಲದಲ್ಲಿ ಒಳ್ಳೆಯದಿಲ್ಲ. ಪುರಾಣ ಗುಡ ಸಿಕ್ಕಿದ್ರೆ ಆವಾಗ ಯಾವುದು ಕಾಯಿಲೆ ಬರೋದಿಲ್ಲ. ಯಾವುದು ಬಾಡಿ ಪೇನ್ ಇದ್ರೆ ಇದು ಪುರಾಣ ಘೃತ ಅಂದ್ರೆ ಒಂದು ವರ್ಷ ಹಳತದ ಒಂದು ಬೆಲ್ಲ 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 ಒಳ್ಳೆ ಔಷಧಿ. ನಮಸ್ಕಾರ. ಹಲೋ ನಮಸ್ಕಾರಮ್ಮ, ಹೇಳಿ. ನಮಸ್ತೆ. ಕೇಳಿ ತಮ್ಮ ಪ್ರಶ್ನೆ ಕೇಳಿ ನೇರವಾಗಿ ವೈದ್ಯ. ನಮಸ್ಕಾರಮ್ಮ, ಹೇಳಿ. ಏನು ಹೇಳಿ, ಗುರುಗಳ ಹತ್ರ ಮಾತಾಡ್ತಾ ಇದ್ದೇನೆ, ಹೇಳಿ. ನಿದ್ದೆ ಬರೋದಿಲ್ಲ. ನಿದ್ರೆ ಬರ್ತದ ಬರುದಿಲ್ಲ? ನಿದ್ದೆ ಬರುದಿಲ್ಲ. ಯಾಕೆ ಬರುದಿಲ್ಲ? ಯಾಕೆ ಅಂತ ಗೊತ್ತಾಗಲಿಲ್ಲ. ನಿದ್ದೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಅದನ್ನು ಕರಿಬೇಕು ನೀವು. ನಿದ್ರೆ ಸಾಮಾನ್ಯವಾಗಿ ನೋಡಿ, ಆಹಾರ, ಬಾಯಿರಿಕೆ, ನಿದ್ರೆ ಇದು ಎಲ್ಲ ದೇವರು ನಮಗೆ ಕೊಟ್ಟಿದೆ ವರದಾನಗಳು. ನೀವು ರಾತ್ರಿ ಮಲಗುವಾಗ ಒಂದು ಆದಷ್ಟು ಪ್ರಯತ್ನ ಮಾಡಿದರೆ, ಒಂದು ಆಯುರ್ವೇದದ ಒಳ್ಳೆ ನಾನು ಸ್ನೇಹಿತರೆ ಡೈರೆಕ್ಟ್ ಔಷಧಿಗೆ ಬರ್ತೇನೆ. ಫಿಲೋಸಫಿಕಲ್ ವಿಷಯಗಳು ಒಳ್ಳೆಯದು, ಅದು ಸಹ ಹೇಳ್ತೇನೆ, ಅದು ಸಹ ಬೇಕು. ಬಟ್ ಕೆಲವೊಮ್ಮೆ ನಿಜವಾಗಿ ಈಗಿನ ಕಾಲದಲ್ಲಿ ನಿದ್ರೆ ಸಮಸ್ಯೆ ಆಗಿದೆ. ನಾನು ನೋಡಿದ ಪ್ರಕಾರ ಅಶ್ವಗಂಧ ಇದರಲ್ಲಿ ಅದ್ಭುತ ಒಂದು ಕೆಲಸ ಮಾಡ್ತದೆ. ಆದರೆ ಹಾಗೆ ತಗೊಳ್ಬಾರ್ದು, ಹಾಲಲ್ಲಿ ತಗೊಳ್ಬೇಕು. ನಾನು ಅಶ್ವಗಂಧದ ಒಳ್ಳೆ ಒಂದು ಪೌಡರ್ ಸಿಕ್ಕಿದ್ರೆ 1 ಚಮಚೆ 5 ಗ್ರಾಮ್ 50 ml ಬಿಸಿ ಬಿಸಿ ಹಾಲಿಗೆ ಹಾಕಿ ಯಾವಾಗ ತಗೊಳ್ಬೇಕು? ರಾತ್ರಿ ಮಲಗುವಾಗಲ್ಲ, 7 ಗಂಟೆ ಹೊತ್ತಿಗೆ ತಗೊಂಡ್ಬಿಡ್ಬೇಕು. ಸಂಜೆ 3 ಗಂಟೆ ನಂತರ ನೀವು ನೋಡ್ತೀರಿ ನಿದ್ರೆ ಚೆನ್ನಾಗಿ ಬರ್ತದೆ. ಒಂದು ಪ್ರಯೋಗ. ಎರಡನೇ ಪ್ರಯೋಗ ಏನು ನಾನು ನೋಡಿದ್ದೇನೆ, ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ತಲೆಯದು ದಕ್ಷಿಣ ಕಡೆ ನಿಮ್ಮ ತಲೆ ಇರಬೇಕು, ಪಾದ ಉತ್ತರ ಕಡೆ ಇರಬೇಕು. ನೀವು ಮಲಗೋದು ನಿಮ್ಮ ಹೇಗೆ ಇದೆ ವ್ಯವಸ್ಥೆ ಅಮ್ಮ? ಅದೇ ಇದೇ ತರ ಇದೆಯಲ್ಲ, ತಲೆ ದಕ್ಷಿಣ ಕಡೆ ಮಲಗ್ತೀಯಲ್ಲ? ಕೇಳಲಿಲ್ಲ. ಕೆಳಗೆ ಮಲಗುದು ಅಲ್ಲ, ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗ್ತೀರಿ ಅಂತ ಹೇಳು. ದಿನಕ್ಕೆ ಚೇಂಜ್ ಮಾಡ್ತಾ ಇದ್ದೀವಿ. ನೀವು ಹೇಳಿದಾಗೆ ದಕ್ಷಿಣ ಮತ್ತು ಉತ್ತರ. ದಕ್ಷಿಣಕ್ಕೆ ತಲೆ ಇಲ್ಲ. ಅದು ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ವಿಷಯ. ನೋಡಿ, ಒಂದು ಕರೆಯಿಂದ ನಾನು ಸ್ನೇಹಿತರೆ, ನೀವು ಎಲ್ಲರಿಗೆ ಕೆಲವು ವಿಷಯ ನಿಮ್ಗೆ ಗೊತ್ತಿರಬಹುದು, ಆದರೂ ನಾನು ಕೆಲವೊಮ್ಮೆ ಹೇಳ್ತೇನೆ, ಯಾಕಂದರೆ ಕೆಲವೊಮ್ಮೆ ಮಿಸ್ ಆಗಬಾರದು ಅಂತೆ ಶಾಸ್ತ್ರ ಪ್ರಕಾರ. ಇನ್ನೊಂದು ನಿದ್ರೆಗೆ ಅದ್ಭುತವಾದ ಪ್ರಯೋಗ ನಮ್ಮ ಆಯುರ್ವೇದದಲ್ಲಿ ಹೇಳೋದು, ಮೂಗರಲ್ಲಿ ಯಾವಾಗಲೂ ಸ್ವಲ್ಪ ಗೋಘೃತ 2 ಡ್ರಾಪ್ಸ್ ಹಾಕಬೇಕು. 3ನೇ ಬಿಸಿ ನೀರು ಕುಡಿಬೇಕು 1 ಗಂಟೆ ಮೊದಲೇ. ಗೋವಿನ ತುಪ್ಪವನ್ನು ಮೂಗಕ್ಕೆ ಹಾಕಿದರೆ ಇದು ನಿದ್ರೆಗೆ ಮಾತ್ರೆ ತಗೊಳ್ಳಿಕ್ಕೆ ಹೋಗಲೇಬಾರ್ದು. ಅದಾದ ಮೇಲೆ ಒಂದು ಮನಸ್ಸನ್ನು ಆದಷ್ಟು ಆಚೆ ಈಚೆ ಹೋಗುವುದು ಬದಲಿಗೆ ನೆಕ್ಸ್ಟ್, ಈಗ ನೋಡಿ ಮಹಾಭಾರತ ಕಾಲದಲ್ಲಿ ಸಹ ಯುದ್ಧ ಸೂರ್ಯಾಸ್ತ ಮೇಲೆ ಇಲ್ಲಲ್ಲ, ಹಾಗಾದ್ರೆ ಮಂಡ್ಯದ ಬಂದ್ ಮಾಡಿಬಿಡಬೇಕು. ಇದರ ಆಕ್ಟಿವಿಟೀಸ್ ಅನ್ನು
ನಿಲ್ಲಿಸ್ಬೇಕು. ಆದಷ್ಟು ನೀವು ನಿಮ್ಮ ಹತ್ರ ಮಾತಾಡಿ ನಾಳೆ ನೋಡುವ, ಈಗ ದೇವರ ಧ್ಯಾನ ಮಾಡಿ ಮಲಗಬೇಕು. ಚೆನ್ನಾಗಿ ನಿದ್ರೆ ಬರ್ತದೆ. ನೀವು ಇಷ್ಟೇ ಒಂದು ಮಾಡಿ, ಇದರಿಂದ ಸಹ ನಿದ್ರೆ ಬರಲಿಲ್ಲ ಅಂದರೆ ಆವಾಗ ಒಂದು ಮಾನಸ ಮಿತ್ರವಟಿ ಇದೆ, ಅದು ರಾತ್ರಿ ಮಲಗುವಾಗ 2 ಮಾತ್ರೆ ತಗೊಂಡ್ರೆ ಅದ್ಭುತವಾಗಿ ನಿದ್ರೆ ಬರ್ತದೆ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು 63 62 ವೀಕ್ಷಕರೇ, 40 10. ವೀಕ್ಷಕರೇ, ನಿದ್ರೆ ನಿಜವಾಗಿ ಇವತ್ತು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಖಂಡಿತ ನಮ್ಮ ಸಮಾಜದಲ್ಲಿ ಯಾತ್ರಿ ಜನರು ಬಹಳಷ್ಟು ಜನರನ್ನ ಕಾಡುವಂತಹ ಸಮಸ್ಯೆ. ಮತ್ತು ಇದರಲ್ಲಿ ವಾಸ್ತು ಪ್ರಭಾವ ಸಹ ಇದೆ. ನನ್ನ ಒಂದು ವಿಷಯದನ್ನು ಹೇಳ್ತೇನೆ. ನಾನು ಟ್ರಾವೆಲ್ ಮಾಡಿ ವಾಪಸ್ ಬಂದದ್ದ ಮೇಲೆ ನನಗೆ ಅದು ಸ್ಥಾನ ಬದಲಾವಣೆ ಆದರೆ ಕೆಲವರಿಗೆ 2 ದಿನ ನಿದ್ರೆ ಬರೋದಿಲ್ಲ, ಮತ್ತೆ ಸರಿ ಆಗ್ತದೆ. ನಾನು ತುಂಬ ಯೋಚನೆ ಮಾಡಿದೆ. ಮತ್ತೆ ನನಗೆ ಒಂದು ವಿಶ್ವಕರ್ಮ ಪ್ರಕಾಶ್ ಅಂತ ಒಂದು ಪುಸ್ತಕ ಸಿಕ್ಕಿದೆ. ಅದರಲ್ಲಿ ಅವರು ಹೇಳಿದರು, ನಾವು ಹೊರಗಡೆ ಹೋಗಿ ಮನೆಗೆ ಬಂದರೆ ಆ ಮನೆಯದ ಒಂದು ದೇವರುಗಳಿದ್ದಾರೆ. ಒಂದು ಪೂರ್ವ ದಿಕ್ಕು, ಮತ್ತೆ ದಕ್ಷಿಣ ದಿಕ್ಕು, ಪಶ್ಚಿಮ, ಉತ್ತರ, ಈ 4 ಹೇಳಿದ್ದಾರೆ. 8 ಅಷ್ಟೊತ್ತಿಗಿದೆ. ಆದರೆ ನಾನೀಗ ಆವಾಗಿಂದ ಎಂತ ಮಾಡಿದ್ದೇನೆ, ಬಂದ ಕೂಡಲೇ ನಾವು ಅಲ್ಲಿ ತುಳಸಿಗೆ ಪ್ರಣಾಮ ಮಾಡಿ, ಮತ್ತು ಎಲ್ಲ ದಿಕ್ಕಲ್ಲಿ ಇರುವಂಥದ್ದು ದೇವರಿಗೆ ಒಂದು, ಯಾಕೆಂದರೆ ಮನೆಯಲ್ಲಿ ಸಹ ಎನರ್ಜಿ ಇದೆಯಲ್ಲ. ಖಂಡಿತ ಮನೆ ಈಗ ನೋಡಿ, ಇದು ಎಂತ, ಇದು ಶರೀರ ಸಹ ಒಂದು ಮನೆ, ಆತ್ಮ ನಿಜವಾಗಿ ಇದರೊಳಗೆ ಇದೆ. ಈ ಆತ್ಮ ಇದು ನವದ್ವಾರಪುರಿ, 2 ಕಣ್ಣು, 2 ಕಿವಿ, 2 ಮೂಗು, ಬಾಯಿ, ಮತ್ತೆ ಮಲಮೂತ್ರ ವಿಸರ್ಜನದ ಮಾರ್ಗ, ಈ 9 ಮಾರ್ಗದ ಡೋರ್ಸ್ ಅದು. ಇದು ಒಂದು ಮನೆ ಇದೆ. ಈ ಮನೆ ಪಂಚಭೌತಿಕ ಮನೆಗೆ ಇನ್ನೊಂದು ಮನೆ ಬೇಕು ಪ್ರಕೃತಿಯಲ್ಲಿ. ಅಚ್ಚ ಪಂಚಭೌತಿಕ ಮನೆಯಲ್ಲಿ ನಾನು ಅದಕ್ಕೋಸ್ಕರ ಅಂತ ಮಾಡಿದ್ದೇನೆ, ಮನೆಯಲ್ಲಿ ಬಂದ ಕೂಡಲೇ ಪ್ರತಿಯೊಂದು ಮನೆಯಲ್ಲಿ ಸಂಜೆ ಒಂದು ದೀಪ ಹಚ್ಚೋದು ಕ್ರಮ ಇರಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ಇರ್ತದೆ. ಮತ್ತೆ ಮನೆಯಲ್ಲಿ ಶುಚಿ ಇರಬೇಕು, ಬೆಡ್ ಕರೆಕ್ಟ್ ಇರಬೇಕು. ಆಮೇಲೆ ಮನೆಯಿಂದ ಹೊರಗೆ ಬಂದ ಮೇಲೆ ನಾವು ಕೈ ಕಾಲನ್ನು ಹೊರಗಡೆ ಕ್ಲೀನ್ ಮಾಡಬೇಕು. ಹಿಂದಿನ ಕಾಲದಲ್ಲಿ ಕ್ರಮ ಇತ್ತು, ಹೊರಗಡೆದ ಏನು ಗಲೀಜು ಎಂಥದ್ದು ನಮ್ಮ ಕಾಲೊಟ್ಟಿಗೆ ಪಾದ ಒಟ್ಟಿಗೆ ಕಾಲಿಗೆ ನೀರು ಹಾಕಿಯೇ ಬರಬೇಕು. ಇವಾಗ ಶೂ ಹಾಕೊಂಡು ಸೀದಾ ಮನೆ ಒಳಗೆ ಬರ್ತಾರೆ. ಈಗ ಜೊತೆಗೆ ಒಂದು ಮನೆಯಲ್ಲಿ ನಾಯಿ ಇರ್ತದೆ, ಅವನು ಒಳಗೆ ಬರ್ತಾನೆ. ಏನು ಹೇಳುವುದು, ಆವಾಗ ಅಶುದ್ಧಿ ಬರಬಾರ್ದು ಮನೆಯಲ್ಲಿ. ನಾನೀಗ ಹೊರಗೆ ಬಂದ ನಂತರ ನಮಸ್ಕಾರ ಮಾಡಿದ ಮೇಲೆ ಮನೆಯಲ್ಲಿ ಏನು ದೇವರುಗಳು ನಮ್ಮ ಮನೆ ರಕ್ಷೆ ಮಾಡ್ತಾ ಇದ್ದೀರಿ, ಈ ಮನೆ ಸಹ ನಮ್ಮದೇ ಒಂದು ಶರೀರದೇ ಒಂದು ದೇಹದ ಹಾಗೆ, ಎಲ್ಲರಿಗೆ ನಮಸ್ಕಾರ. ಆಮೇಲೆ ಮಲಗಿದರೆ ಅದ್ಭುತ ನಿದ್ರೆ ಬರ್ತದೆ. ಆದರೆ ದೀಪ ಹಚ್ತೇನೆ ನಾನು ರೂಮ್ ಒಳಗೆ, ಯಾವುದನ್ನ ಜೋರು ಫ್ಯಾನ್ ಗಾಳಿ ಇಳುವುದಿಲ್ಲ, ಸೈಡಲ್ಲಿ ಅದಕ್ಕೆ ಒಂದು ಕವರ್ ಇಡೋದು, ಒಂದು ದೀಪ ಇಡೋದು. ರಾತ್ರಿ ನಿದ್ರೆ ಮಾಡುವಾಗ ಟ್ರಾವೆಲ್ ಮಾಡಿ ಯಾತ್ರೆ ಮಾಡಿ ಬಂದಿದ ನಂತರ ಇಷ್ಟು ಒಳ್ಳೆ ಪ್ರಯೋಗ ನೋಡಿದೆ ನಾನು. ಕರೆಕ್ಟ್ ನಿದ್ರೆ ಬರೋದು ಶುರುವಾಗಿದೆ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ. ಹೇಳಿಮ್ಮ, ನೇರವಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಮ್ದು ನಮಸ್ತೆ. ಕಾಲು 2 ಬಚ್ಚುದು, ಯಾಕೆ ಅದು ಕಾಲು ಬಚ್ಚುದ? ಪ್ರಾಯಶ್ಚಿತ್ತ ಆಯ್ತು. 52 53 ಕರೆಕ್ಟ್. ವಾಯ್ಸ್ ಅಲ್ಲಿ ಗೊತ್ತಾಗ್ಬೇಕು. 53 ವಯಸ್ಸು 53 ಅಲ್ಲ, ನಾನು ಸ್ವಲ್ಪ 52 ಹೇಳಿದೆ ನಾನು. ಸಾಮಾನ್ಯವಾಗಿ 50 ಪ್ರಾಯದ ನಂತರ ಕಾಲು ಬಚ್ಚುದು ಉಂಟು, ಅದೇ ಏನು ದೊಡ್ಡ ವಿಷಯ ಇಲ್ಲ. ತಡಿಲಿಕ್ಕೆ ಆಗುದಿಲ್ಲ, 2 ಕಾಲು ಬಚ್ಚುದು. ಹೌದಾ ಅಮ್ಮ, ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಗೋಧಿ ಹಿಟ್ಟು 1 ಚಮಚೆ, ಗೋಧಿ ಹಿಟ್ಟು 3 ಚಮಚೆ ಶುಂಠಿ ಪುಡಿ, ಈ 2 ಒಳ್ಳೆ ರೀತಿಯಿಂದ ಮಿಕ್ಸ್ ಮಾಡಬೇಕು. ಇದನ್ನು ಬಿಸಿ ಬಿಸಿ ನೀರು ಹಾಕಿ, ಎಲ್ಲಿ ನಿಮ್ಗೆ ರಾತ್ರಿ ಬಚ್ಚತದಲ್ಲ ಕಾಲು, ಅಲ್ಲಿ ಹಚ್ಚಬೇಕು. ಹಚ್ಚಿದ ಮೇಲೆ ಅದನ್ನು 30 ನಿಮಿಷ ಹಂಗೆ ಬಿಟ್ಟು ಬಿಡಬೇಕು. ಅದಾದ ಮೇಲೆ ಒದ್ದೆ ಬಟ್ಟೆಯನ್ನು ಒರೆಸ್ಬೇಕು. ಇದಾದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಮಹಾನಾರಾಯಣ ತೈಲ ಸಿಗ್ತದೆ. ಸ್ನೇಹಿತರೆ, ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಈ ಸಮಸ್ಯೆ ನಮ್ಮ ಈ ವೀಕ್ಷಕರು ಯಾರು ಇದು ಕರೆ ಮಾಡಿದ್ದಾರೆ ಅವರಿಗೆ ಮಾತ್ರ ಅಲ್ಲ, ತುಂಬಾ ಜನರಿಗಿದೆ ನಮ್ಮ ಸಮಾಜದಲ್ಲಿ. ನನ್ನ ತುಂಬಾ ಪೇಷಂಟ್ಗಳು ಬರ್ತಾರೆ ಈ ಸಮಸ್ಯೆ ಇಟ್ಕೊಂಡು. ಸೊ ಇದಕ್ಕೆ ನೀವು ಬರೀ ಮಾತ್ರೆ ಗುಳಿಗೆ ತಿಂದ ಪ್ರಯೋಜನ ಇಲ್ಲ. ನೀವು ಇದು ಗೋಧಿ ಹಿಟ್ಟು ಮತ್ತೆ ಶುಂಠಿ ಪುಡಿ ಇದು ಮಿಕ್ಸ್ ಆದ್ರೆ 1:3, 1 ಪಾರ್ಟ್ ಗೋಧಿ ಹಿಟ್ಟಿದ್ರೆ 3 ಪಾರ್ಟ್ ಅದಕ್ಕೆ ಶುಂಠಿ ಪುಡಿ ಹಾಕ್ಬೇಕು. ಗೊತ್ತಾಯ್ತು ಗೊತ್ತಾಯ್ತು. ಅದು ಮತ್ತೆ ಅದನ್ನ ಲೇಪ ಹಚ್ಚಬೇಕು. ಮತ್ತೆ ಒರೆಸಿದ ನಂತರ ಅರ್ಧ ಗಂಟೆ ನಂತರ ಅದನ್ನು ಒರೆಸ್ಬೇಕು ಬಿಸಿ ನೀರಲ್ಲಿ. ಹೌದು.
ಅದಾದ ಮೇಲೆ ಸ್ವಲ್ಪ ಒಂದು ಮಹಾನಾರಾಯಣ ತೈಲ ಸಿಗ್ತದೆ ಒಂದು, ಹಾ ಅದರಲ್ಲಿ ಚೂರು ಕರ್ಪೂರ ಹಾಕಬೇಕು, ಹಾ ಪಚ್ಚೆ ಕರ್ಪೂರ, ಒಳ್ಳೆ ಕರ್ಪೂರ, ಅದನ್ನು ಒಳ್ಳೆ ತೆಕ್ಕಿ ಮತ್ತೆ ಮಲಗಿ ಬಿಡಬೇಕು. ಹಾ 3-4 ದಿನ ನೀವು ಮಾಡಿ ಮತ್ತೆ ನೋಡಿ ನಿಮಗೆ ನೋವಿಲ್ಲ. ಆದರೆ 100% ಕೂಡ ಆಗ್ಲಿಕ್ಕೆ ನಿಜವಾಗಿ ನಾಡಿ ನೋಡಬೇಕು, ವಾಯು ಜಾಸ್ತಿ ಆಗಿದೆ, ಕಫದ ಆವರಣ ಇದೆ, ಅದೆಲ್ಲ ನೋಡಬೇಕಾಗ್ತದೆ. ಆದರೆ ಇದರಿಂದ ನಿಶ್ಚಿತವಾಗಿ 3 ದಿನ 4 ದಿನ ಕಡಿಮೆ ಆಗ್ತದೆ. ಕಡಿಮೆ ಅಂತೂ ಗ್ಯಾರಂಟಿ ಆಗ್ತದೆ. ಆಯ್ತಾ? ಸರಿ ಸರಿ ಅಮ್ಮ, ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಆಯುರ್ವೇದ ಶಾಸ್ತ್ರ ಎನ್ನುವುದು ಅತ್ಯಂತ ಹೆಮ್ಮೆಯ ಒಂದು ಶಾಸ್ತ್ರ. ಸಹಸ್ರ ವರ್ಷಗಳ ಹಿಂದೆಯೇ ವಿಜ್ಞಾನ ಅವತ್ತು ಅಂಬೆಗಾಲಿಡುವಂತಹ ಸಂದರ್ಭದಲ್ಲಿ ನಮ್ಮ ಅದ್ಭುತವಾದಂತಹ ಶಾಸ್ತ್ರವನ್ನು ನಮ್ಮ ಪೂರ್ವ ಹಿರಿಯರು ಕೊಟ್ಟಿದ್ದಾರೆ. ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕರಿಸಿದೆ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ. ಹೇಳಿ ಅಮ್ಮ, ಹೇಳಿ. ನಮಸ್ತೆ ಡಾಕ್ಟ್ರೇ. ನಮಸ್ತೆ. ನನಗೆ ಅದು ನಾಲಿಗೆಯಲ್ಲಿ ನನಗೆ 52 ಏಜ್ ಆಯಿತು. ನಾಲಿಗೆಯಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ತುಂಬ ಟೈಮಿಂದ ಆಯಿತು, ತುಂಬ ಡಾಕ್ಟರ್ ಮದ್ದೆಲ್ಲ ಮಾಡಿದೆ. ಅದು ಸ್ವಲ್ಪ ಉರಿ ಬರ್ತಾ ಉಂಟು ನಾಲಿಗೆಯ ಸೈಡಲ್ಲಿ, ಅಂಚಿನಲ್ಲಿ ಉರಿ ಬರ್ತಾ ಉಂಟು. ಒಂದೊಂದು ದಿನ ಕಡಿಮೆ ಆಗ್ತದೆ, ಒಂದೊಂದು ದಿನ ಜಾಸ್ತಿ ಆಗ್ತದೆ. ತುಂಬಾ ಟೆನ್ಷನ್ ಮಾಡ್ತೀರಾ ಅಮ್ಮ ನೀವು? ಟೆನ್ಷನ್ ಇಲ್ಲ ಸರ್, ನನಗೆ ಟೆನ್ಷನ್ ಅಷ್ಟೇನು ಮಾಡುದಿಲ್ಲ. ಆದ್ರೆ ಈಗ ನನಗೆ ಪೀರಿಯಡ್ ಕೂಡ ನಿಲ್ಲುವ ಟೈಮ್, ಆದ್ರೆ ಸ್ವಲ್ಪ ದಪ್ಪ ಆಗಿತ್ತು, ಅದು ನಾಲಿಗೆ ಕಚ್ಚಿ ಹೋಗಿತ್ತು ನನಗೆ. ಅದರಿಂದ ಆಮೇಲೆ ನನಗೆ ಒಂದು ಹಲ್ಲು ಹೋಗಿತ್ತು, ಅದನ್ನು ಕೂಡ ನಾನು ಸರಿ ಮಾಡಿಸಿದೆ ಮೇಲೆ. ಆಮೇಲೆ ಸ್ಟಾರ್ಟ್ ಆಯ್ತು ನನಗೆ ಉರಿ. ತಿನ್ನುವಾಗ ಏನಿಲ್ಲ, ಜಗಿಯುವಾಗ ಎಲ್ಲ. ಡಾಕ್ಟರ್ ಹತ್ರ ENT ಎಲ್ಲ ಹೋಗಿ ತೋರಿಸಿದೆ, ಏನಿಲ್ಲಮ್ಮ ಅಂತ ಹೇಳಿದ್ರು ಅವರು. ಮದ್ದು ಮಾಡಿದೆ, ಆದ್ರೆ ಅದು ಉರಿ ಒಂದೊಂದು ದಿನ ಹಾಗೆ ಇರ್ತದೆ ಸರ್. ಸ್ನೇಹಿತರೆ ನೋಡಿ, ಇದು ಒಂದು ನಿಮ್ಮ ಹೆಸರೇನು, ಎಂತ ಹೆಸರು ಹೇಳ್ಬೋದು ಅಮ್ಮ ನಿಮ್ಮನ್ನು? ನಮ್ದು ಶಶಿ ಅಂತ ಸರ್. ಶಶಿ ಅವರು ಕೇಳಿದೆ ಪ್ರಶ್ನ, ಬಾಯಿಯಲ್ಲಿ ಸೈಡಲ್ಲಿ ಉರಿ ಬರ್ತಾ ಇರ್ತದೆ, ಹಾಗಾದ್ರೆ ಅಲ್ಲಿ ಯಾವುದೋ ಒಂದು ಅಲ್ಸರ್ ಫಾರ್ಮೇಷನ್ ಆಗಿದೆ, ಗುಣ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ಇದು ನಾವು ವೀಳ್ಯದ ಎಲೆ ಇಲ್ಲದ್ರೆ ಸುಣ್ಣ ಜಾಸ್ತಿ ತಿಂದ ಅಲ್ಸರ್ ನೋಡ್ತೇವೆ. ನೀವು ಏನು ಮಾಡಬಹುದು ಅಂತ ಹೇಳಿದ್ರೆ, ಒಂದು ಹರಿತಕಿ ಚೂರ್ಣ ಸಿಗ್ತದೆ ಅಮ್ಮ. ಆಯ್ತಾಯ್ತು. ಸ್ನೇಹಿತರೆ, ಎಲ್ಲರಿಗೂ ಮಾರ್ಕೆಟ್ ಎಲ್ಲ ಕಡೆ ಸಿಗ್ತದೆ ಹರಿತಕಿ ಚೂರ್ಣ. ಆಯ್ತು ಸರ್, ಇದನ್ನು ಬರ್ಕೊಳ್ಳಿ. ಆಯ್ತಾಯ್ತು. 100 ml ಬಿಸಿ ಬಿಸಿ ನೀರಲ್ಲಿ, 3 ml ಬಿಸಿ ನೀರಲ್ಲಿ, ಕುದಿಸಿದ ನೀರಲ್ಲಿ, ಒಳ್ಳೆ ಬಾಯ್ಲಿಂಗ್ ವಾಟರ್ ಅಲ್ಲಿ ಅದರಲ್ಲಿ 1 ಚಮಚ ಹಾಕಿ ಸ್ವಲ್ಪ ಹಗುರ ಬಿಸಿ ಆದ್ಮೇಲೆ ಅದನ್ನು ಒಂದು ಗಾರ್ಗಿಲಿಂಗ್ ಮಾಡ್ಲಿಕ್ಕೆ ಹಗುರ ಬಿಸಿ ಆಗ್ಬೇಕು, ಸ್ವಲ್ಪ ತಣ್ಣಾಗ್ಲಿ. ಆಮೇಲೆ ಒಂದು 4-5-6 ಸತಿ ಕವಲ ಮಾಡಬೇಕು, ಬಾಯಲ್ಲಿ ಇಟ್ಟು ಅದನ್ನು ಮತ್ತೆ ಬಿಸಾಡಬೇಕು. ಆಯ್ತಾ? ಡೈಲಿ ನಿತ್ಯ ಮಾಡಬೇಕು. ಆಮೇಲೆ ನೀವು ಹೇಳ್ತೀರಿ ಎಂತ ಇದು, ಲವಂಗ ಮತ್ತೆ ಏಲಕ್ಕಿ ಈ ಎರಡನ್ನು ಒಂದು ಒಳ್ಳೆ ಪೌಡರ್ ಮಾಡಿ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಯಲ್ಲಿ ಇಟ್ಟು ಬಿಡಬೇಕು. ಡೈಲಿ ಬೆಳಿಗ್ಗೆ ಸಂಜೆ ಈ ಪ್ರಯೋಗ ಮಾಡಿ, ತುಂಬಾ ಚೆನ್ನಾಗಿ ಆಗ್ತದೆ ಅಮ್ಮ. ಆಯ್ತು ಸರ್, ತುಂಬಾ ಥ್ಯಾಂಕ್ ಯು. ಧನ್ಯವಾದ. ಸರಿ ಅಮ್ಮ, ದೇವರೊಳ್ಳೆ ಮಾಡಿ. ಯಾವ ಆಹಾರ ಆಗ ಒಂದು ಬಂತು ನೋಡಿ, ಆಹಾರ ಯಾವುದು ತಿಂದ್ರೆ ಒಳ್ಳೇದು, ಯಾವುದು ತಿನ್ಬಾರ್ದು ಅಂತ ನಾವು ಹೇಳಿದ್ರಿ. ತಿನ್ನಬಹುದು ಅಂತ ಹೇಳಿದ್ರೆ ತಿನ್ಬಹುದು ಅಂತ ಹೇಳಿ ಆಗಿದೆ, ತಿನ್ನಬಾರ್ದು ಅಂತ ಹೇಳಿದ್ರೆ ನಿಜವಾಗಿ ಈ ಟೈಮಲ್ಲಿ ಕೆಲವರಿಗೆ ಈಗ ನೀವು ನೋಡ್ತೀರಿ ಹೆವಿ ತಿಂತಾರೆ. ನಾನು ಹೇಳೋದು, ಏನು ಸಮಸ್ಯೆ ಈಗಿನ ಕಾಲದಲ್ಲಿ ಕ್ವಾಲಿಟಿ ಫುಡ್ ಬಗ್ಗೆ ಇಲ್ಲ. ಪೀಪಲ್ ಆರ್ ವೆರಿ ಕಾನ್ಶಿಯಸ್ ಅಬೌಟ್ ಫುಡ್, ಖಂಡಿತ. ಆದ್ರೆ ಕ್ವಾಂಟಿಟಿ ಜಾಸ್ತಿ ಆಗಿದೆ. ನಾನೇನು ಹೇಳೋದು, ಮಳೆಗಾಲದಲ್ಲಿ ಓವರ್ ಈಟಿಂಗ್ ಮಾಡಲೇಬಾರದು. ಆದಷ್ಟು ಒಂದು ಪುನಃ ತಿನ್ನಲಿ, 2 ಹೊತ್ತು ತಿನ್ನಬೇಕು. ಬೆಳಿಗ್ಗೆ ತಿಂಡಿ ಯಾವಾಗ ನಿಮ್ಗೆ ಹಸಿವು ಆಗ್ತದಲ್ಲ, ಅದು ನಿಮ್ಮ ತಿನ್ನುವಂಥದ್ದು ಸಮಯ. ಆಚಾರ್ಯ ಅಂತ ಹೇಳೋದು, ಯಾಮ ಅಂತ ನಮ್ಮಲ್ಲಿ ಸಂಖ್ಯೆ ಇದೆ. ಯಾಮ ಅಂತ ಹೇಳಿದ್ರೆ 3 ಗಂಟೆಗೆ ಒಂದು ಯಾಮ ಹೇಳಿದ್ದಾರೆ. ಇಡೀ 24 ಗಂಟೆಗೆ ಸ್ನೇಹಿತರೆ ಅಷ್ಟೇ ಯಾಮ ಹೇಳೋದು, 8 ಯಾಮ. ಯಾಮ ಮಧ್ಯೇನ ಭೋಕ್ತವ್ಯಂ, ಎಚ್ಚರಾದ ಮೇಲೆ ಎದ್ದಿದ್ದ ನಂತರ 1 ಯಾಮ ಅಂತ ಹೇಳಿದ್ರೆ 3 ಗಂಟೆ ಏನೂ ತಿನ್ನಬಾರದು. ಏನು ತಿನ್ನಬಾರದು? ಯಾಮ ಮಧ್ಯೇನ ಭೋಕ್ತವ್ಯಂ ಯಾಮ ಯುಗ್ಮಂ ನ ಲಂಘತೆ. ಮತ್ತೆ 2 ಯಾಮ ಲಂಘನ ಮಾಡಬಾರ್ದಂತೆ. ಆದರೆ
6 ಗಂಟೆ 6 ಗಂಟೆವರೆಗೆ ನಾನು ತಿನ್ನೋದು ಕೆಲವರು ಇದ್ದಾರೆ. 6 ಗಂಟೆ ಹೇಳೋದು 12 ಗಂಟೆವರೆಗೆ ಏನು ತಿನ್ನೋದಿಲ್ಲ. 12 ಗಂಟೆಗೆ ಒಂದು ಸಾರಿ ತಂದು ಬಿಡ್ತಾರೆ. ಅವರಿಗೆ ಕೊಲೆಸ್ಟ್ರಾಲ್, ಬೊಜ್ಜು ಇದ್ದೇ ಇರ್ತದೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಈಗ ನೀವು ಬೆಳಿಗ್ಗೆ ಇದ್ದ ನಂತರ ನಿಮಗೆ 3 ಗಂಟೆ ನಿಮ್ಮ ಬಾಡಿಗೆ ಸೆಟ್ ಆಗಲಿಕ್ಕೆ ಬೇಕು. ಸ್ವಾಮಿ 7 ಗಂಟೆ ನೀವು ಮಲಗಿದೆ ಒಂದೇ ಲೆಕ್ಕ. ಹೌದು, ಒಂದು ವಿಶ್ರಾಂತಿ ಸ್ಥಿತಿಯಲ್ಲಿ. ಅದು ಒಂದು ಫಿಸಿಯೋಲಾಜಿಕಲ್ ಪ್ಯಾರಲಿಸಿಸ್ ಆಗೇ ಇರ್ತದೆ ರಾತ್ರಿ. ನೀವು ಸ್ವಪ್ನ ನೋಡ್ತೀರಿ, ಬಾಡಿ ಮೂವ್ಮೆಂಟ್ ಎಲ್ಲ ಇರೋದಿಲ್ಲ. ಈಗ ನೀವು ಎಚ್ಚರಾಗಿದ್ದೀರಿ, ಆದರೆ ನಿಮ್ಮ ಬಾಡಿ ಈಗಲೂ ಎಚ್ಚರ ಆಗಲಿಲ್ಲ. ಸ್ವಲ್ಪ ಸಮಯ ಬೇಕು. ಮತ್ತೆ ಒಂದು 3 ಗಂಟೆಯಲ್ಲಿ ಅಗ್ನಿ ಪ್ರಚೋದನೆ ಆಗ್ತದೆ. ಎಕ್ಸಸೈಸ್ ಮಾಡಬೇಕು. ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಮಾಡಿ, ಹಲ್ಲೆಲ್ಲ ಉಜ್ಜಿದ ಮೇಲೆ, ಎಕ್ಸಸೈಸ್ ಎಲ್ಲ ಮಾಡಿದ ಮೇಲೆ, ಸ್ನಾನ ಮಾಡಿದ ಮೇಲೆ, ಪೂಜೆ ಜಪ ಮಾಡಿದ ಮೇಲೆ ಆವಾಗ ತಿನ್ನಬೇಕು. ಯಾಕಂದರೆ ಸಪೋಸ್ ಈಗ ನಿಮ್ಗೆ 9 ಗಂಟೆ ಎಲ್ಲರ ಕೆಲಸಕ್ಕೆ ಹೋಗ್ತಾರೆ, ಹೌದಾನೆ? 8:15 ಮನೆ ಬಿಡ್ತಾರಲ್ವಾ? ಹಾಗಾದ್ರೆ 8 ಕಾಲು ತಿಂತಾರಲ್ವಾ? 8 ಗಂಟೆಗೆ ನೀವು ತಿನ್ನೋದಾದ್ರೆ 5 ಗಂಟೆಗೆ ಹೇಳಬೇಕು. ಇಲ್ಲದಿದ್ದರೆ ನೀವು ಯಾಮದ ಮಧ್ಯದಲ್ಲಿ ತಿಂದರೆ 101% ಹಾರ್ಟಿಗೆ ಬ್ಲಾಕ್ ಆಗ್ತದೆ, ಕೊಲೆಸ್ಟ್ರಾಲ್ ಫಾರ್ಮೇಷನ್ ಆಗ್ತದೆ, ಬೊಜ್ಜು ಆಗ್ತದೆ, ಕೈ ಕಾಲಲ್ಲಿ ಸ್ಟಿಫ್ನೆಸ್ ಇದ್ದೇ ಇರ್ತದೆ. ಯಾಕೆಂದರೆ ದ ಸೇಮ್ ಫುಡ್ ಬಾಡಿ ರಿಜೆಕ್ಟ್. ಮತ್ತೆ ನಾವು ತಿನ್ನೋದು, ಯಾಕೆಂದ್ರೆ ನಮಗೆ ಗಡಿಬಿಡಿ ಇದೆ, 6 ಗಂಟೆ ಹೋಗಲೇಬೇಕು, ಅದು ಸಾರಿ ಕ್ಷಮಿಸಿ 8 ಗಂಟೆಗೆ 8:08 ಬಿಡಬೇಕು ಮನೆ. ಕೆಲವರಿಗೆ 8 ಗಂಟೆ ಬಿಡೋದಾದ್ರೆ ಅವರು ಇನ್ನೂ ಬೇಗ ತಿಂತಾರೆ. ಇದ್ದ ನಂತರ ಹಲ್ಲೊಜ್ಜಿ ಸ್ನಾನ ಮಾಡಿ ಪೂಜೆದೇನು ದೇವರಿಗೆ ಹಿಂಗೆ ಮಾಡಿ ಚಿತ್ರ ಶುರು ಮಾಡ್ತಾರೆ. ಫಸ್ಟ್ ಹೊಟ್ಟೆ ಪೂಜೆ ಮಾಡ್ತಾರೆ. ಅದು ಭಯಂಕರ ಡೇಂಜರಸ್ಸು. ಅದು ಮಾಡಲೇಬಾರ್ದಂತೆ ಆಚಾರ್ಯ ಹೇಳುದು. ಇದು ಶಾಸ್ತ್ರದಲ್ಲಿ ಬರೆದೋಗಿದ್ದಾರೆ ಇದೆಲ್ಲ. ಯಾಮ ಯುಗ್ಮಂ, ಯುಗ್ಮ ಅಂತ ಹೇಳಿದ್ರೆ 2 ನಲಂಗಯತ್. ಫಸ್ಟ್ ಫುಡ್ ನೀವು ಒಂದು 4ನೇ ಗಂಟೆಗೆ ಮಾಡಿದರೆ ಬೆಸ್ಟು. ಇದು 3 ಗಂಟೆ ನಂತರ ಮಾಡಿ ಇದ್ದದ ಮೇಲೆ. ಇದಾದ ಮೇಲೆ ನಿಮಗೆ 3 ಗಂಟೆ 4 ಗಂಟೆ ನಂತರ ಹಸಿವೆ ಆದರೆ ಊಟ ಮಾಡಬಾರ್ದು, ಸೀರಿಯಲ್ಸ್ ತಗೊಳ್ಬಾರ್ದು, ಅನ್ನ ಬೇಡ. ಅದು ಬೆಳಿಗ್ಗೆ ಆಗಬೇಕೆಲ್ಲ. ಬೆಳಿಗ್ಗೆ ಗಂಜಿ ಊಟ, ಅದಕ್ಕೋಸ್ಕರ ಕ್ರಮ ಇತ್ತು ಒಂದು ಕಾಲದಲ್ಲಿ. ಗಂಜಿ ಊಟ ತಿನ್ನೋರಿಗೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ರು, 8 ಗಂಟೆ ಗಂಜಿ ಊಟ ಮಾಡ್ತಿದ್ರು. ಮತ್ತೆ ಗೆದ್ದೆಗೆ ವಯಸ್ಸಾಗಿ ಎಲ್ಲದ ಕೆಲಸಕ್ಕೆ ಹೋಗ್ತಿದ್ರು, ಏನು ತೊಂದರೆ ಆಗ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಇವಾಗ ಬೆಳಿಗ್ಗೆ ಹೆವಿ, ಅದು ಇದ್ದು ಕೂಡಲೇ ತಿನ್ನೋದು. ಕೆಲವರು ಇದ್ದು ತಕ್ಷಣ ಶುರು ಮಾಡಿಬಿಡ್ತಾರೆ, ಅವರಿಗೆ ಕೆಲಸ ಶುರು ಆಗುತ್ತೆ ಅಲ್ಲಿ. ಸೊ ಅದು ಆವಾಗ ಕಾಯಿಲೆ ಬಂದೇ ಬರ್ತದೆ. ಈಗ ನೋಡಿ, ಈಗ ಸೊಲ್ಯೂಷನ್ ದೊಡ್ಡ ವಿಷಯ ಇಲ್ಲ. ಕೆಲವು ಲೈಫ್ ಅದು ಕೆಲವು ರೂಲ್ಸ್ ಇದೆ. ತಿನ್ನೋದು ಕೆಲವರು ನಾನು ನೋಡ್ತೇನೆ ಇಡೀ ದಿನ ಏನು ಬೇಕಿದ್ರೆ ಉಲ್ಟಾ ಪುಲ್ಟಾ ತಿಂತಾರೆ, ಬಟ್ ಆರೋಗ್ಯ ಚೆನ್ನಾಗಿರ್ತದೆ. ಯಾಕೆಂದರೆ ಅವು ಕೆಲವು ರೂಲ್ಸ್ ಫಾಲೋ ಮಾಡ್ತಾರೆ. ಆದರೆ ಅದು ತಪ್ಪೇ. ತಿನ್ನೋದು ಒಳ್ಳೆ ತಿನ್ನಬೇಕು, ಅದಕ್ಕೆ ಕೆಲವು ಕ್ರಮ ಇದೆ. ಆ ಕ್ರಮವನ್ನು ಬಿಡಬಾರ್ದು. ಬೆಳಿಗ್ಗೆ ತಿಂದ ಮೇಲೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ಫ್ರೂಟ್ಸ್ ತಗೊಳ್ಳಿ, ಇಲ್ಲ ಲೈಟ್ ಫುಡ್ ತಗೊಳ್ಬೇಕು. ಮಧ್ಯಾಹ್ನ ಸರಿ ತಿಂತಾರೆ, ಮತ್ತು ಸಂಜೆ ಪುನಃ ಒಂದು ಚಾ ಒಟ್ಟಿಗೆ ಮತ್ತೆ ಏನಾದ್ರು ತಿಂತಾರೆ, ರಾತ್ರಿ ಪುನಃ ತಿಂತಾರೆ. ಫಿಸಿಕಲ್ ವರ್ಕ್ ಇಷ್ಟು ಉಂಟು ಸ್ವಾಮಿ. ಮೊದಲು ನಡ್ಸ್ಕೊಂಡು ಹೋಗುವಂಥದ್ದು ಕೆಲಸ ಇತ್ತು. ಇವಾಗ ಬೆಡ್ ರೂಮಿಂದ ಬಾತ್ರೂಮ್ವರೆಗೆ ಮಾತ್ರ ಫಿಸಿಕಲ್ ವರ್ಕ್ ಉಂಟು. ಇಲ್ಲಾದರೆ ನೀವು ಈಗ ಫ್ಲ್ಯಾಟಲ್ಲಿ ಇರೋರು, ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲಿ ಇರೋರಿಗೆ ಅವರು ಫ್ಲ್ಯಾಟಿಂದ ಹೊರಗೆ ಬರೋದು, ಲಿಫ್ಟ್ ಅವರಿಗೆ ಕೆಲಸ ಉಂಟು ಅಷ್ಟೇ. ಲಿಫ್ಟಿಂದ ಕೆಳಗೆ ಹೋದ ಮೇಲೆ ಗಾಡಿ, ಲಿಫ್ಟಿಂದ ಗಾಡಿವರೆಗೆ ಕೆಲಸ ಉಂಟು ಅಷ್ಟೇ. ಆಫೀಸಲ್ಲಿ ಪುನಃ ಲಿಫ್ಟಿಂದ ಮೇಲೆ ಹೋಗೋದು. ಈ ಫಿಸಿಕಲ್ ವರ್ಕ್ ಇಲ್ಲದಿರುವಾಗ ಯಾಕೆ ತಿನ್ನೋದು? ಬರೀ ನಾಲಿಗೆ ರುಚಿಗೋಸ್ಕರ ಮಾತ್ರ ತಿನ್ನಬೇಕು. ತಿಂದರೆ ಜೀರ್ಣ ಆಗಬೇಕಲ್ಲ, ಜೀರ್ಣ ಆಗೋದಿಲ್ಲ. ಅದಕ್ಕೆ ಹೇಳೋದು ನಾನು, ಈ ಸಮಯದಲ್ಲಿ ಆಹಾರ ಪ್ರಮಾಣ ಸ್ವಲ್ಪ ಸಂಯಮದಲ್ಲಿ ತಗೊಳ್ಳಿ. ಸಂಜೆ ಸೂರ್ಯಾಸ್ತ ಮೊದಲೇ ತಿಂದು ಬಿಡಬೇಕು. ಅದಾದ ಮೇಲೆ ಒಂದು ತಿನ್ನೋ ಸಮಯದಲ್ಲಿ ಸಪೋಸ್ ಈಗ ರುಚಿ ಆಯಿತು, ಸ್ವಲ್ಪ ಜಾಸ್ತಿ ತಿಂದುಬಿಟ್ಟಿದ್ದೀರಿ, ಅಂಥ ಪರಿಸ್ಥಿತಿ ಬಂದರೆ ಆವಾಗ ಒಂದು ಚಿತ್ರಕಾದಿ ವಟಿ ಅಂತ ಒಂದು ಆಯುರ್ವೇದಿಕ್ ಮಾತ್ರೆ ಇದೆ. ಅದು ಆಹಾರ ಜೊತೆಗೆ ತಗೊಂಡ್ರೆ ಸ್ನೇಹಿತರೆ, ನೀವು ಏನಾದರೂ ಜಾಸ್ತಿ ತಿಂದುಬಿಟ್ರೆ, ಇಲ್ಲದ್ರೆ ಅಪತ್ಯ ತಿಂದರೆ ಅದು ಜೀರ್ಣ ಆಗ್ತದೆ. ಮತ್ತು ಊಟದ ಮಧ್ಯದಲ್ಲಿ ನೀರು ಕುಡಿಬೇಕು. ನೀರು ಊಟದ ಕೊನೆಗೆ ಕುಡಿಬಾರ್ದು. ನೀವು ಊಟದ ನಂತರ ನೀರು ಕುಡಿದ್ರೆ ಬೊಜ್ಜು ಆಗ್ತದೆ. ಊಟದ ಮೊದಲು ತಗೊಂಡ್ರೆ ಇಲ್ಲಿ ಮತ್ತೆ ಗೊಂದಲ ಇದೆ. ಕೆಲವರು ನನ್ನೆಲ್ಲ ಓದಿದ ನೆನಪು, ಊಟ ಮಾಡುವ ಅರ್ಧ ಗಂಟೆ ಮೊದಲು ಅಥವಾ ಅರ್ಧ ಗಂಟೆ ನಂತರ. ಕರೆಕ್ಟ್. ಅದು ಊಟದ ಮೊದಲು ನೀರು ಕುಡಿಬಾರ್ದು, ಊಟದ ಇಮಿಡಿಯೇಟ್ ನಂತರ ಕುಡಿಬಾರ್ದು. ಊಟದ ಇಮಿಡಿಯೇಟ್ ಮೊದಲು ನೀರು ಕುಡಿದ್ರೆ ಎನ್ಸೈಮ್ ಎಲ್ಲ ಕೆಳಗೆ ಹೋಗ್ತದೆ. ನಿಮಗೆ
ಯಾವಾಗಲೂ ಬಾಡಿಗೆ ಅದು ಅದರದ ಪೋಷಕಾಂಶ ಸಿಗುವುದೇ ಇಲ್ಲ, ಆವಾಗ ಕಡ್ಡಿ ಆಗ್ತದೆ. ನಾವು ಊಟದ ನಂತರ ತಗೊಂಡ್ರೆ ಬೊಜ್ಜಾರ್ಜ, ಊಟದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ತಗೊಂಡ್ರೆ, ಈಗ ನೀವು ಗಾರೆ ಬಿಲ್ಡಿಂಗ್ ಕಟ್ಟುವುದರಲ್ಲಿ ಸ್ವಲ್ಪ ನೀರು ಹಾಕ್ತಿರಲ್ಲ, ಆ ಥರ ಮಾಡಿದ್ರೆ ಮಧ್ಯದಲ್ಲಿ ಕುಡಿಬೋದು ನೀವು, ಮಧ್ಯದಲ್ಲಿ ತುಂಬ ಬೇಡ, ಸ್ವಲ್ಪ ಸ್ವಲ್ಪ. ಅದಾದ ಮೇಲೆ ಅರ್ಧ ಗಂಟೆ ನಂತರ ಅಗತ್ಯ ಪ್ರಕಾರ ನೀರು ಕುಡಿಬೇಕು. ನೀರು ನೋಡಿ, ಆಹಾರ ಮತ್ತು ನೀರು ಎರಡು ಬಿಲ್ಕುಲ್ ಬೇರೆ ಬೇರೆ ವಿಷಯ ಉಂಟು. ಯಾವಾಗಲೂ ಹಸಿವೆ ಆಗತ್ತೆ ಆವಾಗ ನೀರು ಕುಡಿಬಾರ್ದು, ಯಾವಾಗ ಬಾಯಿರಿಕೆ ಆಗ್ತದೆ ಆವಾಗ ಊಟ ಮಾಡಬಾರ್ದು. ಜನರು ಎಂತ ಮಾಡ್ತಾರೆ, ಮಧ್ಯಾಹ್ನ ಒಂದು ಜೋರು ಹಸಿವೆ ಆಗುವಾಗ ಗೋಡ 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 ನೀರು ಕುಡಿಬಿಡ್ತಾರೆ, ಆದ್ದರಿಂದ ಲಿವರ್ ಫ್ಯಾಟಿ ಆಗ್ತದೆ. ಸೊ ಸ್ನೇಹಿತರೆ, ಇದು ಸಣ್ಣ ಸಣ್ಣ ವಿಷಯಗಳು ಹೇಳ್ತಾ ಇದ್ದೇನೆ, ಆದರೆ ಇದು ಭಾಳ ಭಾಳ ಪ್ರಾಮುಖ್ಯವಾಗಿದೆ. ನಿಮ್ಮ ಆರೋಗ್ಯ ಜೀವನಕ್ಕೆ ಒಳ್ಳೆಯ ವಿಷಯಗಳು, ದಯವಿಟ್ಟು ಇದನ್ನು ಅನುಸರಿಸಬೇಕು. ಏನು ಇದರಿಂದ ಖರ್ಚಿಲ್ಲ, ಆದರೆ ದೊಡ್ಡ ಸಮಸ್ಯೆಗಳನ್ನು ನೀವು ದೊಡ್ಡ ತಾಪತ್ರಯ ನಮ್ಮ ಆರೋಗ್ಯ ಸಂಬಂಧಪಟ್ಟದ ಏನು ಬರಲಿಕ್ಕೆ ಸಾಧ್ಯವಿದೆ ಅದನ್ನು ನೀವು ದಾಟಬಹುದು. ವೀಕ್ಷಕರು, ಇವತ್ತಿನ ಈ ಕಾರ್ಯಕ್ರಮದ ಈ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಬಂದಿದೆ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಕರೆ ಮಾಡಿದ ನಿಮಗೆ ಪ್ರಥಮ ವಂದನೆಗಳನ್ನು ಹೇಳುತ್ತಾ, ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಅತಿಥಿಯಾಗಿ ಬಂದು ಆರೋಗ್ಯ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ನಮ್ಮ ಆಯುರ್ವೇದ ಶಾಸ್ತ್ರದ ಒಂದಷ್ಟು ಮಾಹಿತಿಗಳನ್ನು ನೀಡಿರುವಂಥ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರಿಗೆ ಅನಂತಾನಂತ ಕೃತಜ್ಞತೆಗಳನ್ನು. ಧನ್ಯವಾದ ನವೀನ್ ಜಿ. ತುಂಬ ಸಮಯ ನಂತರ ನಾವು ಹೇಳೋದು, ನಾವು ಇದು ಒಂದು ಜ್ಞಾನ ಯಜ್ಞ, ಸಮಾಜಕ್ಕೆ ಒಂದು ಕೊಡುವಂಥದ್ದು ಯಾವಾಗಲೂ ಒಂದು ಯಜ್ಞ ಹೇಳೋದು ನಾವು. ಇದರಿಂದ ಆರೋಗ್ಯ ದಾನ ಇದು. ಸೊ ನಿಮ್ಮ ಮೂಲಕ ಈ ಕೆಲಸ ಆಗ್ತದೆ. ನಮ್ಮ TV ಎಲ್ಲ ಟೀಮಿಗೆ, ನಿಮ್ಮ ಪ್ರೊಡ್ಯೂಸರ್, ಡೈರೆಕ್ಟರ್ಸಿಗೆ, ನಿಮಗೆ ಎಲ್ಲರಿಗೆ ಧನ್ಯವಾದಗಳು.